ಇದೆ ನೋಡಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕ್ಯ ಭಕ್ತಿರ್ಭವತಿ ನೈಷ್ಟಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯಿತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತುಷೇ ನಮಃ. ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗತ್ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದರಿಗೆ ನಮಸ್ಕರಿಸುತ್ತಾ, ಶ್ರೀಲ ಪ್ರಭುಪಾದರಿಗೆ, ಜಗದ್ಗುರು ಶ್ರೀಲ ಪ್ರಭುಪಾದರಿಗೆ ನಮಸ್ಕರಿಸುತ್ತಾ ಈ ಒಂದು ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಶ್ರೀಮದ್ ಭಾಗವತ ಮೊದಲನೆಯ ಸ್ಕಂದ 18ನೇ ಅಧ್ಯಾಯ ಶ್ಲೋಕ 17. ತನ್ನಃ ಪರಂ ಪುಣ್ಯಂ ಸಮೃತಾರ್ಥ ಮಾಖ್ಯಾನಮತ್ಯದ್ಭುತ ಯೋಗನಿಷ್ಠಂ ಆಖ್ಯಾಹ್ಯನಂತಾಚರಿತೋಪಪನ್ನಂ ಪಾರೀಕ್ಷಿತಂ ಭಾಗವತಾಭಿರಾಮಂ. ತತ್ ಆದ್ದರಿಂದ ನಮಗೆ ಪರತರವಾದ ಪುಣ್ಯಂ ಪವಿತ್ರಕರವಾದ ಅಸಮೃತ ಅರ್ಥಂ ಅದು ಇರುವಂತೆಯೇ ಆಖ್ಯಾನಂ ಚರಿತೆಯನ್ನು ಅತಿ ತುಂಬಾ ಅದ್ಭುತ ಆಶ್ಚರ್ಯಕರ ಯೋಗನಿಷ್ಠಂ ಭಕ್ತಿಯೋಗದಿಂದ ನಿಬಿಡವಾದ ಅಖ್ಯಾಹಿ ವರ್ಣಿಸಿ ಅನಂತ ಅಪರಿಮಿತನ ಆಚರಿತ ಕಾರ್ಯಗಳನ್ನು ಉಪಪನ್ನಂ ಹೊಂದಿರುವ ಪರೀಕ್ಷಿತ ಮಹಾರಾಜನಿಗೆ ಹೇಳಲಾದ ಭಾಗವತ ಶುದ್ಧ ಭಕ್ತರಿಗೆ ಅಭಿರಾಮಂ ವಿಶಿಷ್ಟವಾಗಿ ಬಹುಪ್ರಿಯವಾದ. ಆದುದರಿಂದ ಅನಂತನಾದ ಭಗವಂತನ ಕಥೆಗಳನ್ನು ದಯವಿಟ್ಟು ನಮಗಾಗಿ ನಿರೂಪಿಸಿ, ಏಕೆಂದರೆ ಅವು ನಿರ್ಮಲಗೊಳಿಸುವಂತಹವು ಮತ್ತು ಶ್ರೇಷ್ಠವಾದವು. ಅವನ್ನ ಪರೀಕ್ಷಿತ ಮಹಾರಾಜನಿಗೆ ಹೇಳಲಾಗಿದೆ. ಅಲ್ಲಿ ಭಕ್ತಿಯೋಗ ತುಂಬಿರುವುದರಿಂದ ಶುದ್ಧ ಭಕ್ತರಿಗೆ ತುಂಬಾ ಪ್ರಿಯವಾಗಿವೆ. ಭಾವಾರ್ಥ: ಮಹಾರಾಜ ಪರೀಕ್ಷಿತನಿಗೆ ಹೇಳಲಾದದ್ದು ಮತ್ತು ಶುದ್ಧ ಭಕ್ತರಿಗೆ ತುಂಬಾ ಪ್ರಿಯವಾದದ್ದು ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತದಲ್ಲಿ ವಿಶೇಷವಾಗಿ ಭಗವಂತನ ಲೀಲಾ ಕಾರ್ಯಗಳ ನಿರೂಪಣೆ ತುಂಬಿಕೊಂಡಿದೆ.
ಆದುದರಿಂದಲೇ ಅದು ಭಕ್ತಿಯುಗದ ವಿಜ್ಞಾನ ಅಥವಾ ಭಗವಂತನ ಭಕ್ತಿ ಸೇವೆ ಎಂದು ಹೇಳಬಹುದು. ಆದುದರಿಂದಲೇ ಅದು ಪರ ಅಥವಾ ಸರ್ವಶ್ರೇಷ್ಠವಾದುದು. ಅದರಲ್ಲಿ ಸಕಲ ಜ್ಞಾನ ಮತ್ತು ಧರ್ಮ ಸಮೃದ್ಧಿ ಇದ್ದರೂ ಭಗವಂತನ ಭಕ್ತಿ ಸೇವೆಯಿಂದಾಗಿ ಅದು ವಿಶೇಷವಾಗಿ ಸಂಪದ್ಭರಿತವಾಗಿದೆ. ಶ್ಲೋಕ 18. ಸೂತ ಉವಾಚ ಅಹೋ ವಯಂ ಜನ್ಮ ಭೃತೋದ್ಯ ಸ್ಮ ವೃದ್ಧಾನುರುತ್ಯಾಪಿ ವಿಲೋಮ ಜಾತ ದೌಷ್ಕಲ್ಯಮಾದಿಂ ವಿದುನೋದಿ ಶೀಘ್ರಂ ಮಹತ್ತಮಾನಾಭಿಧಾನ ಯೋಗ. ಸೂತ ಉವಾಚ. ಸೂತ ಮುನಿಗಳು ಹೇಳಿದರು, ಅಹೋ ಹೇಗೆ, ವಯಂ ನಾವು, ಜನ್ಮಭೃತ ಹುಟ್ಟಿನಲ್ಲಿ ಉನ್ನತಿಯನ್ನ ಪಡೆದವರು, ಆದ್ಯ ಈ ದಿನ, ಸ್ಪಷ್ಟವಾಗಿ, ಆಸ್ಮ ಆಗಿದ್ದೇವೆ, ವೃದ್ಧ ಅನುರುತ್ಯ ಜ್ಞಾನ ವೃದ್ಧರಾದವರ ಸೇವೆಯಿಂದ, ಅಪಿ ಆದರೂ, ವಿಲೋಮ ಜಾತ ಮಿಶ್ರ ಜಾತಿಯಲ್ಲಿ ಹುಟ್ಟಿದವರು, ದೌಷ್ಕಲ್ಯಂ ಜನ್ಮದ ಅನರ್ಹತೆಯ, ಆದಿಂ ಸಂಕಟಗಳನ್ನು, ವಿದುನೋತಿ ಶುಚಿಗೊಳಿಸುತ್ತದೆ, ಶೀಘ್ರಂ ಜಾಗ್ರತೆಯಾಗಿ, ಮಹತ್ ತಮಾನಾಂ ಶ್ರೇಷ್ಠರಾದವರ, ಅಭಿಧಾನ ಸಂಭಾಷಣೆಯ, ಯೋಗ ಸಂಪರ್ಕವು. ಅನುವಾದ. ಶ್ರೀ ಸೂತ ಮುನಿಗಳು ಹೀಗೆ ಹೇಳಿದರು, ಹೇ ದೇವ, ನಾವು ಮಿಶ್ರವರ್ಣದಲ್ಲಿ ಹುಟ್ಟಿದವರಾದರೂ ಜ್ಞಾನದಲ್ಲಿ ಮುಂದುವರಿದ ಶ್ರೇಷ್ಠರನ್ನು ಕೇವಲ ಸೇವಿಸಿ ಮತ್ತು ಅನುಸರಿಸಿದ್ದರಿಂದಲೇ ಹುಟ್ಟಿನಿಂದ ಕೆಳಸ್ತರದವರಾಗಿದ್ದು ಮೇಲುಸ್ತರಕ್ಕೆ ಉನ್ನತಿ ಪಡೆದಿದ್ದೇವೆ. ಅಂತಹ ಮಹಾತ್ಮರೊಂದಿಗೆ ಮಾತನಾಡಿದರೂ ಸಾಕು. ಕೆಳವರ್ಗದಲ್ಲಿ ಜನಿಸಿದ್ದರಿಂದ ಉಂಟಾಗಿರುವ ಎಲ್ಲ ಅನರ್ಹತೆಗಳನ್ನು ತತ್ಕ್ಷಣವೇ ನಿವಾರಿಸಿಕೊಂಡು ಶುದ್ಧೀಕರಣಗೊಳ್ಳಬಹುದು. ಭಾವಾರ್ಥ. ಸೂತ ಮುನಿಗಳು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರಲ್ಲ. ಅವರು ಮಿಶ್ರವರ್ಣದ ಕುಟುಂಬವೊಂದರಲ್ಲಿ ಅಥವಾ ಅಸಂಸ್ಕೃತವಾದ ಕೆಳಸ್ತರದ ಕುಟುಂಬದಲ್ಲಿ ಹುಟ್ಟಿದವರು. ಆದರೆ ಶ್ರೀ ಶುಕ ಮುನಿಗಳು ಮತ್ತು ನೈಮಿಷಾರಣ್ಯದ ಮಹಾಋಷಿಗಳ ಉನ್ನತ ಮಟ್ಟದ ಸಂಸರ್ಗದಿಂದ ಸೂತ ಮುನಿಗಳ ಕೆಳವರ್ಗದಲ್ಲಿ ಹುಟ್ಟಿದ ಅನರ್ಹತೆಯು ನಿಸ್ಸಂಶಯವಾಗಿ ತೊಳೆದು ಹೋಯಿತು. ಶ್ರೀ ಚೈತನ್ಯ ಮಹಾಪ್ರಭುಗಳು ವೈದಿಕ ಶಾಸ್ತ್ರಾನುಸಾರವಾಗಿ ಈ ತತ್ವಗಳನ್ನು ಅನುಸರಿಸಿದರು. ತಮ್ಮ ದಿವ್ಯ ಸಂಪರ್ಕದಿಂದ ಕೆಳಸ್ತರದಲ್ಲಿ ಹುಟ್ಟಿದ, ಎಂದರೆ ಜನನ ಅಥವಾ ಕರ್ಮದಿಂದ ಅನರ್ಹರಾದ ಅನೇಕರನ್ನು ಭಕ್ತಿ ಸೇವೆಯ ಸ್ಥಾನಮಾನಕ್ಕೆ ಮೇಲೆತ್ತಿದರು. ಅವರನ್ನ ಆಚಾರ್ಯರ ಅಥವಾ ಅಧಿಕೃತವಾದ ಸ್ಥಾನದಲ್ಲಿ ಸ್ಥಾಪಿಸಿದರು. ಯಾವನೇ ವ್ಯಕ್ತಿ ಇರಲಿ, ಅವನು ಏನೇ ಆಗಿರಲಿ, ಹುಟ್ಟಿನಿಂದ ಬ್ರಾಹ್ಮಣನಿರಲಿ ಅಥವಾ ಶೂದ್ರನಿರಲಿ, ಆಶ್ರಮದ ದೃಷ್ಟಿಯಿಂದ ಗೃಹಸ್ಥನಾಗಿರಲಿ ಅಥವಾ ಸನ್ಯಾಸಿಯಾಗಿರಲಿ, ಆತ ಕೃಷ್ಣ ವಿಜ್ಞಾನವನ್ನು ಬಲ್ಲವನಾಗಿದ್ದರೆ ಅವನನ್ನು ಆಚಾರ್ಯ, ಗುರು ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶಿ ಎಂದು ಸ್ವೀಕರಿಸಬಹುದೆಂದು ಸ್ಪಷ್ಟವಾಗಿ ಹೇಳಿದರು. ಸೂತ ಮುನಿಗಳು ಕೃಷ್ಣ ವಿಜ್ಞಾನವನ್ನು ಶುಕಮುನಿ ಮತ್ತು ವೇದವ್ಯಾಸರಂತಹ ಶ್ರೇಷ್ಠ ಋಷಿಗಳಿಂದ ಹಾಗೂ ಅಧಿಕಾರವುಳ್ಳವರಿಂದ ಕಲಿತವರಾಗಿದ್ದರು. ಆ ವಿಷಯದಲ್ಲಿ ಅವರು ಎಷ್ಟು ಪರಿಣಿತರಾಗಿದ್ದರೆಂದರೆ ನೈಮಿಷಾರಣ್ಯದ ಋಷಿಗಳು ಕೂಡ ಶ್ರೀಮದ್ ಭಾಗವತ ರೂಪದ ಕೃಷ್ಣ ವಿಜ್ಞಾನವನ್ನು ಸೂತ ಮುನಿಗಳಿಂದ ಕೇಳಲು ಕಾತರರಾಗಿದ್ದರು. ಹೀಗಾಗಿ ಬೋಧನೆ ಪಡೆಯುವಲ್ಲಿ ಮತ್ತು ಬೋಧಿಸುವಲ್ಲಿ ಎರಡೂ ನೆಲೆಯಲ್ಲೂ ಸೂತ ಮುನಿಗಳಿಗೆ ಮಹಾತ್ಮರ ಸಂಸರ್ಗ ಪ್ರಾಪ್ತವಾಯಿತು. ಆಧ್ಯಾತ್ಮ ವಿಜ್ಞಾನ ಅಥವಾ ಕೃಷ್ಣ ವಿಜ್ಞಾನವನ್ನು ಅಧಿಕಾರ ಪಡೆದವರ ಮೂಲಕ ಕಲಿಯಬೇಕು. ಒಬ್ಬನು ಈ ವಿಜ್ಞಾನವನ್ನು ಬೋಧಿಸುವಾಗ ಇನ್ನೂ ಹೆಚ್ಚು ಅರ್ಹತೆಯನ್ನು ಪಡೆಯುತ್ತಾನೆ. ಸೂತ ಮುನಿಗಳು ಇಂತಹ ಉಭಯ ಅನುಕೂಲವನ್ನು ಪಡೆದರು. ಆದುದರಿಂದಲೇ ಅವರು ಕೆಳವರ್ಗದಲ್ಲಿ ಹುಟ್ಟಿದ ಎಲ್ಲ ಅನರ್ಹತೆಗಳಿಂದ ಮತ್ತು ಮನೋಗ್ಲಾನಿಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿದ್ದರು. ಈ ಶ್ಲೋಕವು ಶುಕಮುನಿಗಳು ಕೆಳವರ್ಗದಲ್ಲಿ ಜನಿಸಿದ ಸೂತ ಮುನಿಗಳಿಗೆ ಆಧ್ಯಾತ್ಮಿಕ ವಿಜ್ಞಾನವನ್ನು ಬೋಧಿಸಲು ತಿರಸ್ಕರಿಸಲಿಲ್ಲ ಎಂಬುದನ್ನು ನೈಮಿಷಾರಣ್ಯದ ಋಷಿಗಳು ಸೂತ ಮುನಿಗಳಿಂದ
ಬೋಧನೆ ಪಡೆಯಲು ತಿರಸ್ಕರಿಸಲಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಇದರ ಅರ್ಥ ಏನೆಂದರೆ, ಸಾವಿರಾರು ವರ್ಷಗಳ ಹಿಂದೆ ಕೆಳವರ್ಗದಲ್ಲಿ ಜನಿಸಿದವರು ಆಧ್ಯಾತ್ಮಿಕ ವಿಜ್ಞಾನವನ್ನು ಕಲಿಯಬಾರದೆಂದಾಗಲಿ ಅಥವಾ ಬೋಧಿಸಬಾರದೆಂದಾಗಲಿ ನಿಬಂಧನೆ ಇರಲಿಲ್ಲ. ಹಿಂದೂ ಸಮಾಜದ ಜಾತಿ ಪದ್ಧತಿ ಎನ್ನಿಸುವಂತಹ ವ್ಯವಸ್ಥೆಯಲ್ಲಿ ನಿಷ್ಠುರತೆಯು ಪ್ರಧಾನವಾದದ್ದು. ಕಳೆದ 100 ವರ್ಷಗಳ ಅವಧಿಯಲ್ಲಷ್ಟೇ ದ್ವಿಜಬಂಧುಗಳ ಅಥವಾ ಮೇಲ್ವರ್ಗದ ಕುಟುಂಬಗಳಲ್ಲಿನ ಅನರ್ಹ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾದದ್ದೇ ಇದಕ್ಕೆ ಕಾರಣ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮೂಲ ವೈದಿಕ ಪದ್ಧತಿಯನ್ನ ಪುನರುಜ್ಜೀವನಗೊಳಿಸಿದರು. ಮಹಮದೀಯ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ಆ ಬಗ್ಗೆ ಯಾವುದೇ ಬಗೆಯ ಕ್ಲೇಶವಿಲ್ಲದಿದ್ದ ಶ್ರೀಲ ಹರಿದಾಸ್ ಠಾಕೂರರನ್ನು ಚೈತನ್ಯ ಮಹಾಪ್ರಭುಗಳು ನಾಮಾಚಾರ್ಯ ಮಟ್ಟಕ್ಕೆ ಎತ್ತಿದರು. ಅಂದರೆ ಭಗವಂತನ ಪವಿತ್ರ ನಾಮಗಳ ವೈಭವವನ್ನ ಬೋಧಿಸುವ ಅಧಿಕಾರ ಸ್ಥಾನಕ್ಕೆ ಎತ್ತಿದರು. ಭಗವಂತನ ಶುದ್ಧ ಭಕ್ತರ ಶಕ್ತಿ ಈ ರೀತಿಯದು. ಗಂಗಾ ನದಿಯ ನೀರು ಶುದ್ಧವೆಂಬುದು ಒಪ್ಪಿತವಾದ ವಿಷಯ ಮತ್ತು ಗಂಗಾ ನದಿಯ ನೀರಿನಲ್ಲಿ ಸ್ನಾನ ಮಾಡಿದವರು ಪುನೀತರಾಗಬಲ್ಲರು. ಭಗವಂತನ ಶ್ರೇಷ್ಠ ಭಕ್ತರನ್ನು ಕೇವಲ ನೋಡುವುದರಿಂದಲೇ ಪತಿತಾತ್ಮರಾದ ಕೆಳವರ್ಗದಲ್ಲಿ ಜನಿಸಿದವರು ಶುದ್ಧೀಕರಣಗೊಳ್ಳುತ್ತಾರೆ. ಹಾಗಿರುವಾಗ ನೇರ ಸಂಪರ್ಕದ ಪ್ರಭಾವ ಎಷ್ಟಾಗಬಹುದು? ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗತ್ತಿನಾದ್ಯಂತ ಅರ್ಹತೆಯುಳ್ಳ ಬೋಧಕರನ್ನ ಕಳುಹಿಸಿ ಜಗತ್ತಿನ ಮಲಿನಗೊಂಡ ವಾತಾವರಣವನ್ನ ಶುದ್ಧೀಕರಿಸಲು ಬಯಸಿದರು. ಈಗ ಆ ಜವಾಬ್ದಾರಿ ಭಾರತೀಯರದ್ದಾಗಿದೆ. ಅವರು ಈ ನಿಯೋಗವನ್ನ ವೈಜ್ಞಾನಿಕ ನೆಲೆಯಲ್ಲಿ ಸ್ವೀಕರಿಸಿ ಅತ್ಯುತ್ತಮ ಮಟ್ಟದ ಮಾನವೀಯ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಪ್ರಸ್ತುತ ಪೀಳಿಗೆಯ ಮನೋವ್ಯಾಧಿಗಳು ದೈಹಿಕ ವ್ಯಾಧಿಗಳಿಗಿಂತ ತೀವ್ರ ಸ್ವರೂಪದವಾಗಿವೆ. ಆದುದರಿಂದ ಸ್ವಲ್ಪವೂ ತಡ ಮಾಡದೆ ಶ್ರೀಮದ್ ಭಾಗವತವನ್ನ ಜಗತ್ತಿನಾದ್ಯಂತ ಪ್ರಚಾರ ಮಾಡುವುದು ಸಕಾಲಿಕ ಮತ್ತು ಸೂಕ್ತ. ಮಹತ್ತಮಾನ ಅಭಿಧಾನ ಎಂದರೆ ಮಹಾಭಕ್ತರ ಕೋಶ ಅಥವಾ ಮಹಾಭಕ್ತರ ವಚನಗಳ ಕೋಶ ಎಂದರ್ಥ. ಮಹಾಭಕ್ತರ ಮತ್ತು ಭಗವಂತನ ಅಂತಹ ಮಾತುಗಳ ಕೋಶವು ವೇದಗಳಲ್ಲಿ ಮತ್ತು ಪೂರಕ ಸಾಹಿತ್ಯದಲ್ಲಿ ನಿರ್ದಿಷ್ಟವಾಗಿ ಶ್ರೀಮದ್ ಭಾಗವತದಲ್ಲಿ ದೊರೆಯುತ್ತದೆ. ಶ್ಲೋಕ 19. ಕುತಾ ಪುನರ್ಗೃಹಣತೋ ನಾಮ ತಸ್ಯ ಮಹತ್ತಮೈಕಾಂತ ಪಾರಾಯಣಸ್ಯ ಯೋನಂತ ಭಗವಾನನಂತೋ ಮಹತ್ ಗುಣತ್ವಾದ್ಯಮನಂತ ಮಾಹು. ಕುತ ಹೇಳಬೇಕಾದ್ದೇನು? ಪುನಃ ಮತ್ತೆ ಗೃಣತ ಸಂಕೀರ್ತನ ಮಾಡುವವನ ಬಗ್ಗೆ ನಾಮ ಪುಣ್ಯನಾಮವನ್ನ ತಸ್ಯ ಆ ಮಹತ್ತಮ ಶ್ರೇಷ್ಠ ಭಕ್ತರ ಏಕಾಂತ ಏಕೈಕ ಪಾರಾಯಣಸ್ಯ ಆಶ್ರಯನಾದವನ ಯಹ ಅವನು ಅನಂತ ಅಪರಿಮಿತ ಶಕ್ತಿಯುಳ್ಳ ಭಗವಾನ್ ದೇವೋತ್ತಮ ಪುರುಷನು ಅನಂತಹ ಅಳೆಯಲಾಗದವನು ಮಹತ್ ಶ್ರೇಷ್ಠವಾದ ಗುಣತ್ವಾತ್ ಅಂತಹ ಲಕ್ಷಣಗಳಿಂದಾಗಿ ಯಾರನ್ನು ಅನಂತನೆಂಬ ಹೆಸರಿನಿಂದ ಅಹು ಕರೆಯಲಾಗಿದೆ. ಅನುವಾದ: ಮಹಾಭಕ್ತರ ನಿರ್ದೇಶನದ ಮೇರೆಗೆ ಅಪಾರ ಶಕ್ತಿಯುಳ್ಳ ಅನಂತನ ಪುಣ್ಯ ನಾಮವನ್ನು ಜಪಿಸುವವರ ಬಗ್ಗೆ ಹೇಳಬೇಕಾದ್ದೇನು? ಶಕ್ತಿಯಲ್ಲಿ ಅಪರಿಮಿತವಾದ ಮತ್ತು ಗುಣಗಳಲ್ಲಿ ದಿವ್ಯನಾದ ದೇವೋತ್ತಮ ಪರಮಪುರುಷನನ್ನು ಅನಂತ ಎಂದು ಕರೆಯಲಾಗಿದೆ. ದ್ವಿಜಬಂಧುಗಳು ಅಥವಾ ಭಾವಾರ್ಥ: ದ್ವಿಜಬಂಧುಗಳು ಅಥವಾ ಅಲ್ಪಮತಿಗಳು ಉಚ್ಚವರ್ಣದಲ್ಲಿ ಹುಟ್ಟಿದ ಅಸಂಸ್ಕೃತ ವ್ಯಕ್ತಿಗಳು ಆಗಿದ್ದು, ಕೆಳಜಾತಿಯಲ್ಲಿ ಹುಟ್ಟಿದವರು ಈ ಜನ್ಮದಲ್ಲಿ ಬ್ರಾಹ್ಮಣರಾಗುವುದನ್ನು ವಿರೋಧಿಸಲು ಅನೇಕ ವಾದಗಳನ್ನು ಮುಂದಿಡುತ್ತಾರೆ. ಶೂದ್ರ ಅಥವಾ ಅದಕ್ಕಿಂತ ಕೆಳವರ್ಗದ ಕುಟುಂಬದಲ್ಲಿ ಜನಿಸಿದವರು ತಮ್ಮ ಪೂರ್ವ ಜನ್ಮದ ಪಾಪಕರ್ಮಗಳ ಕಾರಣವಾಗಿ ಆ ಜನ್ಮಗಳಲ್ಲಿ ಹುಟ್ಟಿರುತ್ತಾರೆ. ಆದ ಕಾರಣ ಅವರು ಆ ನಿಮ್ನ ಜಾತಿಯಲ್ಲಿ ಹುಟ್ಟಿದ್ದರಿಂದ ಅನುಭವಿಸಬೇಕಾದ ಅನನುಕೂಲಗಳನ್ನು ಅನುಭವಿಸಲೇಬೇಕು ಎಂದು ವಾದ ಮಾಡುತ್ತಾರೆ. ಇಂತಹ ಕುತರ್ಕ ಮಾಡುವವರಿಗೆ ಉತ್ತರಿಸುವುದಕ್ಕೋಸ್ಕರ ಶ್ರೀಮದ್ ಭಾಗವತವು ಯಾರು ಭಗವಂತನ ಪವಿತ್ರ ನಾಮವನ್ನು ಶುದ್ಧ ಭಕ್ತನ ಮಾರ್ಗದರ್ಶನದ ಪ್ರಕಾರ ಕೀರ್ತಿಸುತ್ತಾನೋ ಅಂತಹವನು ಕೆಳಜಾತಿಯಲ್ಲಿ ಹುಟ್ಟಿದ ಕಾರಣದಿಂದಾಗಿ ಉಂಟಾಗಿರುವ ಅನನುಕೂಲಗಳಿಂದ ತತ್ಕ್ಷಣವೇ ಮುಕ್ತನಾಗುತ್ತಾನೆ.
ಎಂಬುದನ್ನ ದೃಢೀಕರಿಸುತ್ತದೆ. ಭಗವಂತನ ಶುದ್ಧ ಭಕ್ತನು ಆತನ ಪವಿತ್ರ ನಾಮವನ್ನ ಜಪಿಸುವಾಗ ಯಾವುದೇ ಅಪರಾಧವನ್ನು ಮಾಡುವುದಿಲ್ಲ. ಭಗವಂತನ ಪವಿತ್ರ ನಾಮವನ್ನ ಜಪಿಸುವಾಗ 10 ಬಗೆಯಲ್ಲಿ ಅಪರಾಧಗಳಾಗುವುದುಂಟು. ಶುದ್ಧ ಭಕ್ತನ ನಿರ್ದೇಶನದಲ್ಲಿ ಪವಿತ್ರ ನಾಮವನ್ನ ಜಪಿಸುವವನು ಅಂತಹ ಯಾವುದೇ ಅಪರಾಧವನ್ನ ಮಾಡುವುದಿಲ್ಲ. ದೋಷವಿಲ್ಲದೆ ಭಗವಂತನ ಪವಿತ್ರ ನಾಮವನ್ನ ಜಪಿಸುವುದೇ ದಿವ್ಯವಾದುದು. ಅಂತಹ ಜಪವು ಒಬ್ಬ ವ್ಯಕ್ತಿಯನ್ನು ಆತನ ಎಲ್ಲ ಬಗೆಯ ಪೂರ್ವ ಪಾಪಗಳಿಂದ ಒಮ್ಮೆಗೆ ಶುದ್ಧೀಕರಿಸುತ್ತದೆ. ದೋಷರಹಿತವಾದ ಜಪವು ಆ ವ್ಯಕ್ತಿಯು ಪವಿತ್ರ ನಾಮದ ದಿವ್ಯ ಸ್ವರೂಪವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವುದನ್ನ ಮತ್ತು ಭಗವಂತನಿಗೆ ತಾನು ಶರಣಾಗತನಾಗಿರುವುದನ್ನು ಸೂಚಿಸುತ್ತದೆ. ಪರತರವಾದ್ದರಿಂದ ದಿವ್ಯ ಸ್ತರದಲ್ಲಿ ಭಗವಂತನ ಪವಿತ್ರ ನಾಮ ಮತ್ತು ಸ್ವಯಂ ಭಗವಂತ ಎರಡೂ ಒಂದೇ. ಭಗವಂತನ ಪವಿತ್ರ ನಾಮವು ಭಗವಂತನಷ್ಟೇ ಶಕ್ತಿಪೂರ್ಣ. ಭಗವಂತನು ಸರ್ವಶಕ್ತ, ದೇವೋತ್ತಮ ಪರಮಪುರುಷನು. ಆತನಿಗೆ ಅನೇಕ ಹೆಸರುಗಳಿವೆ. ಆ ಎಲ್ಲ ಹೆಸರುಗಳು ಅವನಿಂದ ಅಭಿನ್ನವಾಗಿವೆ ಮತ್ತು ಎಲ್ಲವೂ ಸಮಾನ ಶಕ್ತಿಯನ್ನು ಹೊಂದಿವೆ. ಭಗವದ್ಗೀತೆಯ ಅಂತ್ಯದಲ್ಲಿ ಭಗವಂತನು ಹೀಗೆ ಸಾರಿದ್ದಾನೆ: ಯಾರು ತನಗೆ ಸಂಪೂರ್ಣವಾಗಿ ಶರಣಾಗುತ್ತಾನೋ ಆತನನ್ನು ಎಲ್ಲ ಪಾಪಗಳಿಂದಲೂ ಭಗವತ್ ಕೃಪೆಯು ರಕ್ಷಿಸುತ್ತದೆ. ಭಗವಂತನ ಹೆಸರು ಮತ್ತು ಸ್ವಯಂ ಭಗವಂತ ಎರಡು ಅಭಿನ್ನವಾದುದರಿಂದ ಭಗವಂತನ ಪವಿತ್ರ ನಾಮವು ಪಾಪಗಳ ಎಲ್ಲ ಪರಿಣಾಮಗಳಿಂದ ಭಕ್ತನನ್ನು ರಕ್ಷಿಸುತ್ತದೆ. ಭಗವಂತನ ಪವಿತ್ರ ನಾಮದ ಜಪವು ಸಂಶಯಾತೀತವಾಗಿ ಒಬ್ಬನನ್ನು ಆತನ ಕೆಳವರ್ಗದ ಹುಟ್ಟಿನ ಅನನುಕೂಲಗಳಿಂದ ಪಾರು ಮಾಡುತ್ತದೆ. ಭಗವಂತನ ಅನಂತ ಶಕ್ತಿಯು ಭಕ್ತರ ಮತ್ತು ಅವತಾರಗಳ ಅಪಾರವಾದ ವಿಸ್ತರಣೆಯೊಂದಿಗೆ ಮತ್ತಷ್ಟು ವಿಸ್ತೃತಗೊಳ್ಳುತ್ತದೆ. ಭಗವಂತನ ಪ್ರತಿಯೊಬ್ಬ ಭಕ್ತನು ಮತ್ತು ಅವತಾರಗಳು ಭಗವಂತನ ಶಕ್ತಿಯಿಂದ ಶಕ್ತಿಪೂರ್ಣ ಪಡೆದಿರುತ್ತವೆ. ಹೀಗೆ ಭಕ್ತನು ಭಗವಂತನ ಶಕ್ತಿಯಿಂದ ಶಕ್ತಿಪೂರ್ಣವನ್ನು ಪಡೆಯುವುದರಿಂದ ಈ ಪೂರ್ಣವು ಆಂಶಿಕವಾಗಿ ಇದ್ದಾಗಲೂ ಕೂಡ ಕೆಳವರ್ಗದಲ್ಲಿ ಹುಟ್ಟಿದ ಕಾರಣದಿಂದಾಗಿ ಉಂಟಾದ ಅನರ್ಹತೆಯು ಅಡ್ಡ ನಿಲ್ಲಲಾರದು. ಶ್ಲೋಕ 20. ಏತಾವತಾಲಂ ನನು ಸೂಚಿತೇನ ಗುಣೈರಸಾಮಾನ್ಯ ಅತಿಶಾಯನಸ್ಯ ಇತ್ವೇತರಾನ್ ಪ್ರಾರ್ಥಯಥೋ ವಿಭೂತಿ ಯಸ್ಯಾಂಗ್ರಿರೇಣುಂ ಜುಷೇತನಭಿಸ್ಸೋ ಜುಷತೆ ಅನಭಿಸ್ಸೋ. ಏತಾವತ ಈವರೆಗೆ ಆಲಂ ಅನಾವಶ್ಯಕ ನಾನು ಅಲ್ಲವೇ ಸೂಚಿತೇನ ವಿವರಣೆಯಿಂದ ಗುಣೈ ಲಕ್ಷಣಗಳಿಂದ ಅಸಾಮ್ಯ ಅಳೆಯಲಾರದ ಅನತಿಶಾಯನಸ್ಯ ಮೀರಲಾರದವನ ಹಿತ್ವ ಬದಿಗಿಟ್ಟು ಇತರಾನ್ ಬೇರೆಯವರನ್ನ ಪ್ರಾರ್ಥಯತಃ ಪ್ರಾರ್ಥಿಸುವ ವಿಭೂತಿ ಲಕ್ಷ್ಮಿಯು ಯಸ್ಯ ಯಾರ ಆಂಗ್ರಿ ಪಾದಗಳ ರೇಣುಂ ಧೂಳನ್ನು ಜುಷತೆ ಸೇವಿಸುತ್ತಾಳೆ ಅನಭಿಪ್ಸೋ ಅಪೇಕ್ಷೆ ಇಲ್ಲದ. ಅನುವಾದ: ಭಗವಂತನು ಅನಂತನು ಮತ್ತು ಅವನಿಗೆ ಸಮಾನರಾದವರು ಬೇರೆ ಯಾರೂ ಇಲ್ಲ ಎಂಬುದು ಈಗ ಶತಸಿದ್ಧವಾಯಿತು. ಆದ ಕಾರಣ ಯಾರು ಕೂಡ ಅವನನ್ನ ಸಂಪೂರ್ಣವಾಗಿ ವಿವರಿಸಲಾರರು. ಮಹಾದೇವತೆಗಳು ಕೂಡ ಪ್ರಾರ್ಥನೆಗಳಿಂದ ಸಹ ಭಾಗ್ಯಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಪಡೆಯಲಾರರು. ಆದರೆ ಅದೇ ದೇವಿಯು ಭಗವಂತನಿಗೆ ಅಂತಹ ಸೇವೆಯ ಅಗತ್ಯವಿಲ್ಲವಾದರೂ ಆತನ ಸೇವೆ ಮಾಡುತ್ತಿದ್ದಾಳೆ. ಭಾವಾರ್ಥ: ದೇವೋತ್ತಮ ಪರಮ ಪುರುಷನು ಅಥವಾ ಪರಮೇಶ್ವರ ಪರಬ್ರಹ್ಮನು ಶ್ರುತಿಗಳ ಪ್ರಕಾರ ಮಾಡಬೇಕಾದ್ದು ಏನೂ ಇಲ್ಲ. ಆತನಿಗೆ ಸಮಾನರಾದವರು ಯಾರೂ ಇಲ್ಲ ಅಥವಾ ಯಾರೂ ಅವನನ್ನ ಮೀರಿಸುವುದು ಶಕ್ಯವೂ ಇಲ್ಲ. ಆತನಿಗೆ ಅಪರಿಮಿತ ಶಕ್ತಿಗಳಿಂದ ಮತ್ತು ಅವನ ಪ್ರತಿಯೊಂದು ಕ್ರಿಯೆಯು ವ್ಯವಸ್ಥಿತವಾಗಿ ಆತನಿಗೆ ಸ್ವಾಭಾವಿಕವಾದ ಮತ್ತು ಸಮರ್ಪಕವಾದ ರೀತಿಯಲ್ಲಿ ನಡೆಯುತ್ತಾ ಇರುತ್ತದೆ. ಆದ ಕಾರಣ ದೇವೋತ್ತಮ ಪರಮಪುರುಷನು ಸ್ವಯಂಪೂರ್ಣನಾಗಿದ್ದಾನೆ. ಬ್ರಹ್ಮನಂತಹ ಮಹಾದೇವತೆಗಳು ಸೇರಿದಂತೆ ಭಗವಂತನು ಯಾರಿಂದಲೂ ಏನನ್ನು ಪಡೆಯಬೇಕಾಗಿಲ್ಲ. ಬೇರೆಯವರು ಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನ ಬೇಡುತ್ತಾರೆ. ಎಷ್ಟೇ ಬೇಡಿದರೂ ಆಕೆ ಕೃಪೆ ತೋರಿಸುವುದಿಲ್ಲ. ಆದರೆ ಆ ಲಕ್ಷ್ಮಿಯು ಭಗವಂತನು ಬಯಸದಿದ್ದರೂ ಕೂಡ ತಾನಾಗಿಯೇ ಆತನ ಸೇವೆಯಲ್ಲಿ ತೊಡಗಿದ್ದಾಳೆ.
ದೇವೋತ್ತಮ ಪರಮಪುರುಷನು ತನ್ನ ಗರ್ಭೋದಕಶಾಹಿ ವಿಷ್ಣು ರೂಪದಲ್ಲಿ ಭೌತಿಕ ಜಗತ್ತಿನ ಪ್ರಥಮ ಸೃಷ್ಟಿಯಾದ ಬ್ರಹ್ಮನನ್ನು ತನ್ನ ನಾಭಿ ಕಮಲದ ನಾಳದಿಂದ ಪಡೆಯುತ್ತಾನೆಯೇ ಹೊರತು ಸದಾ ತನ್ನ ಸೇವೆಯಲ್ಲಿ ನಿರತಳಾಗಿರುವ ಲಕ್ಷ್ಮಿಯ ಗರ್ಭದಿಂದಲ್ಲ. ಭಗವಂತನು ಹೇಗೆ ಸರ್ವತಂತ್ರ, ಸ್ವತಂತ್ರ ಮತ್ತು ಪರಿಪೂರ್ಣ ಎನ್ನುವುದಕ್ಕೆ ಇವು ಕೆಲವು ಉದಾಹರಣೆಗಳು. ಅವನು ಮಾಡಬೇಕಾದ್ದು ಏನೂ ಇಲ್ಲ ಎಂದರೆ ಆತನು ನಿರಾಕಾರಿ ಎಂದು ಅರ್ಥವಲ್ಲ. ತನ್ನ ದಿವ್ಯ ನೆಲೆಯಲ್ಲಿ ಆತನು ಅದೆಷ್ಟು ಅಚಿಂತನೀಯ ಶಕ್ತಿಗಳಿಂದ ಪೂರ್ಣನಾಗಿದ್ದಾನೆಂದರೆ ಕೇವಲ ಅವನ ಇಚ್ಛಾ ಮಾತ್ರದಿಂದ ಯಾವುದೇ ದೈಹಿಕ ಅಥವಾ ವ್ಯಕ್ತಿಗತ ಪ್ರಯತ್ನವಿಲ್ಲದೆ ಪ್ರತಿಯೊಂದು ನಡೆಯುತ್ತದೆ. ಆದುದರಿಂದಲೇ ಆತನನ್ನು ಯೋಗೇಶ್ವರ ಅಥವಾ ಸಕಲ ಯೋಗಶಕ್ತಿಗಳ ಪ್ರಭು ಎಂದು ಕರೆಯಲಾಗುವುದು. ಶ್ಲೋಕ 21. ಅಥಾಪಿ ಯತ್ಪಾದನ ಕಾವಸೃಷ್ಟಂ ಜಗದ್ವಿರಿಂಚೋಪಹೃತಾರ್ಹಣಾಂಬ ಶೇಷಂ ಪುನಾತ್ಯನ್ಯತಮೋ ಮುಕುಂದ ಕೋ ನಾಮಲೋಕೆ ಭಗತ್ಪದಾರ್ಥ. ಅಥ ಆದ್ದರಿಂದ ಅಪಿ ಖಂಡಿತವಾಗಿ ಯಾರ ಪಾದಗಳ ಉಗುರುಗಳಿಂದ ಅವಸೃಷ್ಟಂ ಉದ್ಭವವಾದ ಜಗತ್ ಇಡೀ ವಿಶ್ವವನ್ನು ವಿರಿಂಚ ಬ್ರಹ್ಮನಿಂದ ಉಪಹೃತ ಸಂಗ್ರಹಿಸಲ್ಪಟ್ಟ ಅರ್ಹಣ ಪೂಜೆಯ ಅಂಬಹ ನೀರು ಸ ಜೊತೆಗೆ ಈಶಂ ಶಿವನ ಪುನಾತಿ ಶುದ್ಧಿಗೊಳಿಸುತ್ತದೆ. ಅನ್ಯತಂ ಬೇರೆ ಮುಕುಂದಾತ್ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನಿಗಿಂತ ಕಹ ಯಾವ ನಾಮ ಹೆಸರು ಲೋಕೆ ಜಗತ್ತಿನಲ್ಲಿ ಭಗವತ್ ಪರಮಪ್ರಭುವಿನ ಪದ ಸ್ಥಾನಕ್ಕೆ ಅರ್ಥ ಅರ್ಹವಾಗಿದೆ. ಅನುವಾದ: ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನಲ್ಲದೆ ಪರಮಪ್ರಭುವೆಂದು ಕರೆಸಿಕೊಳ್ಳಲು ಬೇರೆ ಯಾರು ತಾನೇ? ಬ್ರಹ್ಮನು ಶಿವನಿಗೆ ಪೂಜಾರ್ಹವಾದ ವಸ್ತುವಾಗಿ ನೀಡಲು ಶ್ರೀಕೃಷ್ಣನ ಪಾದನಖಗಳಿಂದ ಉದ್ಭವಿಸಿದ ನೀರನ್ನು ಸಂಗ್ರಹಿಸಿದನು. ಆ ನೀರೇ ಗಂಗೆ ಶಿವನೂ ಸೇರಿದಂತೆ ಇಡೀ ವಿಶ್ವವನ್ನ ಪುನೀತಗೊಳಿಸುತ್ತಿದೆ. ಭಾವಾರ್ಥ: ಅಜ್ಞಾನಿಗಳು ಭಾವಿಸುವಂತೆ ವೈದಿಕ ಸಾಹಿತ್ಯದಲ್ಲಿ ಅನೇಕ ದೇವತಾ ಕಲ್ಪನೆಯು ಸಂಪೂರ್ಣವಾಗಿ ತಪ್ಪಾಗಿದೆ. ಅದ್ವಿತೀಯನಾದ ಭಗವಂತನು ಒಬ್ಬನೇ, ಆದರೆ ಅವನು ತನ್ನನ್ನು ನಾನಾ ರೀತಿಗಳಲ್ಲಿ ವಿಸ್ತರಿಸಿಕೊಳ್ಳುತ್ತಾನೆ. ಈ ವಿಚಾರವು ವೇದಗಳಲ್ಲಿ ದೃಢಪಟ್ಟಿದೆ. ಭಗವಂತನ ಅಂತಹ ವಿಸ್ತರಣೆಗಳು ಅನಂತ. ಅವುಗಳಲ್ಲಿ ಕೆಲವು ಜೀವಿಗಳಾಗಿವೆ. ಜೀವಿಗಳು ಭಗವಂತನ ಸ್ವಾಂಶ ವಿಸ್ತರಣೆಯಷ್ಟು ಶಕ್ತಿಶಾಲಿಗಳಲ್ಲ. ಅಂದರೆ ವಿಸ್ತರಣೆಗಳಲ್ಲಿ ಎರಡು ವಿಭಿನ್ನ ಬಗೆಗಳಿವೆ. ಬ್ರಹ್ಮನು ಜೀವಿಗಳಲ್ಲಿ ಒಬ್ಬನು, ಶಿವನು ಭಗವಂತ ಮತ್ತು ಜೀವಿಗಳ ನಡುವೆ ನಿಲ್ಲುವಂತಹವನು. ಈ ಮಾತುಗಳ ಅರ್ಥ ಬ್ರಹ್ಮ ಮತ್ತು ಶಿವರಂತಹ ದೇವತೆಗಳಲ್ಲಿ ಮುಖ್ಯರಾದ ದೇವತೆಗಳು ಕೂಡ ದೇವೋತ್ತಮ ಪರಮಪುರುಷನಾದ ಭಗವಾನ್ ವಿಷ್ಣುವಿನ ಸಮಾನ ಅಥವಾ ಅಧಿಕರಲ್ಲ. ಭಾಗ್ಯ ದೇವತೆಯಾದ ಲಕ್ಷ್ಮಿ ಮತ್ತು ಬ್ರಹ್ಮ ಶಿವರಂತಹ ಶಕ್ತಿಶಾಲಿ ದೇವತೆಗಳು ವಿಷ್ಣು ಅಥವಾ ಭಗವಾನ್ ಕೃಷ್ಣನ ಆರಾಧನೆಯಲ್ಲಿ ನಿರತರಾಗಿದ್ದಾರೆ. ಆದುದರಿಂದ ದೇವೋತ್ತಮ ಪರಮಪುರುಷನೆಂದು ಕರೆಸಿಕೊಳ್ಳುವುದಕ್ಕೆ ಮುಕುಂದನಿಗಿಂತ ಭಗವಾನ್ ಕೃಷ್ಣನಿಗಿಂತ ಸಮರ್ಥರು ಬೇರೆ ಯಾರಿದ್ದಾರೆ? ಭಾಗ್ಯ ದೇವತೆಯಾದ ಲಕ್ಷ್ಮಿ, ಬ್ರಹ್ಮ ಮತ್ತು ಶಿವ ಸ್ವತಂತ್ರವಾಗಿ ಶಕ್ತಿಪೂರ್ಣರಲ್ಲ. ಅವರು ಭಗವಂತನ ವಿಸ್ತರಣೆಗಳಾಗಿ ಶಕ್ತಿಶಾಲಿಗಳು ಮತ್ತು ಅವರೆಲ್ಲರೂ ಭಗವಂತನ ದಿವ್ಯವಾದ ಪ್ರೇಮಪೂರ್ಣ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅದೇ ರೀತಿ ಉಳಿದ ಜೀವಿಗಳು ಕೂಡ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಭಗವಂತನಿಗೆ ಆರಾಧನೆ ಮಾಡುತ್ತಿರುವ ಭಗವದ್ಭಕ್ತರಲ್ಲಿ 4 ಪಂಗಡಗಳಿವೆ. ಅವುಗಳಲ್ಲಿ ಮುಖ್ಯವಾದವು ಬ್ರಹ್ಮ ಸಂಪ್ರದಾಯ, ರುದ್ರ ಸಂಪ್ರದಾಯ ಮತ್ತು ಶ್ರೀ ಸಂಪ್ರದಾಯ. ಲಕ್ಷ್ಮಿಯಿಂದ ನೇರವಾಗಿ ಬಂದಂತಹವಾಗಿವೆ. ಮೇಲೆ ಹೇಳಿದ 3 ಸಂಪ್ರದಾಯಗಳಲ್ಲದೆ ಸನತ್ ಕುಮಾರರಿಂದ ಬಂದ ಕುಮಾರ ಸಂಪ್ರದಾಯ ಎಂಬ ಇನ್ನೊಂದು ಸಂಪ್ರದಾಯವಿದೆ. ಈ ಎಲ್ಲ 4 ಮೂಲ ಸಂಪ್ರದಾಯಗಳು ಈಗಲೂ ಕೂಡ ತಪ್ಪದೆ ಭಗವಂತನ ದಿವ್ಯ ಸೇವೆಯಲ್ಲಿ ನಿರತವಾಗಿವೆ. ಈ ಎಲ್ಲ ಸಂಪ್ರದಾಯಗಳು ಭಗವಾನ್ ಕೃಷ್ಣ ಅಥವಾ ಮುಕುಂದನೇ ದೇವೋತ್ತಮ ಪರಮಪುರುಷನೆಂದು ಸಾರುತ್ತಿವೆ.
ಬೇರೆ ಯಾರೂ ಅವನಿಗೆ ಸಮರಲ್ಲ ಅಥವಾ ಅಧಿಕರೂ ಅಲ್ಲ. ಶ್ಲೋಕ 22. ಯತ್ರಾನುರಕ್ತಾ ಸಹಸೈವ ಧೀರ ವ್ಯಪೋಹ್ಯ ದೇಹಾದಿಷು ಸಂಗಮೂಢಂ ರಜಂತಿ ತತ್ಪಾರಮಹಂಸ್ಯಮಂತ್ಯಂ ಯಸ್ಮಿನ್ನ ಹಿಂಸೋ ಪಶಮಾ ಸ್ವಧರ್ಮ. ಯತ್ರ ಯಾರಲ್ಲಿ ಅನುರಕ್ತನ ದೃಢವಾಗಿ ಆಸಕ್ತರಾದ ಸಾಹಸ ಒಮ್ಮೆಗೆ ಏವ ನಿಶ್ಚಯವಾಗಿ ಧೀರ ಸ್ವಯಂ ನಿಗ್ರಹವುಳ್ಳವರು ವ್ಯಪೋಹ್ಯ ತ್ಯಜಿಸಿ ದೇಹ ಜಡ ದೇಹ ಮತ್ತು ಸೂಕ್ಷ್ಮ ಮನಸ್ಸನ್ನು ಆದಿಶು ಸಂಬಂಧಿಸುವಗಳಲ್ಲಿ ಸಂಗಮ್ ಆಸಕ್ತಿಯನ್ನು ಊಢಂ ವಹಿಸಿದ ರಜಂತಿ ದೂರ ಹೋಗುತ್ತಾರೆ ತತ್ ಆ ಪಾರಂ ಹಂಸ್ಯಂ ಪರಿಪೂರ್ಣತೆಯ ಅತ್ಯುನ್ನತ ನೆಲೆಯನ್ನು ಅಂತ್ಯಂ ಅದನ್ನು ಮೀರಿದ ಯಸ್ಮಿನ್ ಯಾವುದರಲ್ಲಿ ಅಹಿಂಸಾ ಅಹಿಂಸೆ ಉಪಶಮಃ ಮತ್ತು ವಿರಕ್ತಿಯು ಸ್ವಧರ್ಮ ಅನುಷಂಗಿಕ ವೃತ್ತಿಯೋ. ಅನುವಾದ. ಪರಮಪ್ರಭು ಶ್ರೀಕೃಷ್ಣನಲ್ಲಿ ಅನುರಕ್ತರಾದ ಆತ್ಮ ಸಂಯಮಿಗಳು ಜಡದೇಹ ಮತ್ತು ಸೂಕ್ಷ್ಮ ಮನಸ್ಸು ಒಳಗೊಂಡಂತೆ ಭೌತಿಕ ಅನುರಕ್ತಿಯ ಜಗತ್ತನ್ನು ಇದ್ದಕ್ಕಿದ್ದಂತೆಯೇ ತ್ಯಾಗ ಮಾಡಿ ವೈರಾಗ್ಯ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನ ಪಡೆಯಲು ಹೊರಟು ಹೋಗುತ್ತಾರೆ. ಹಾಗೆ ಹೋಗುವವರನ್ನು ಅಹಿಂಸೆ ಮತ್ತು ವೈರಾಗ್ಯಗಳು ತಾವಾಗಿಯೇ ಹಿಂಬಾಲಿಸುತ್ತವೆ. ಭಾವಾರ್ಥ. ಕೇವಲ ಆತ್ಮ ಸಂಯಮಿಯು ಮಾತ್ರ ದೇವೋತ್ತಮ ಪರಮಪುರುಷನಲ್ಲಿ ಕ್ರಮೇಣ ಅನುರಕ್ತನಾಗುತ್ತಾನೆ. ಆತ್ಮ ಸಂಯಮಿ ಎಂದರೆ ಅಗತ್ಯಕ್ಕಿಂತ ಹೆಚ್ಚು ಇಂದ್ರಿಯ ಭೋಗದಲ್ಲಿ ನಿರತನಾಗದವನು ಎಂದರ್ಥ. ಯಾರು ಆತ್ಮ ಸಂಯಮಿಗಳಲ್ಲವೋ ಅವರು ಇಂದ್ರಿಯ ಭೋಗದಲ್ಲಿ ಆಸಕ್ತರಾಗುತ್ತಾರೆ. ಶುಷ್ಕವಾದ ಊಹಾತ್ಮಕ ಚಿಂತನೆಯು ಮನಸ್ಸಿನ ಸೂಕ್ಷ್ಮ ಬಗೆಯ ಇಂದ್ರಿಯ ಭೋಗವು ವ್ಯಕ್ತಿಯನ್ನು ಅಂಧಕಾರ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ. ಆತ್ಮ ಸಂಯಮಿಗಳಾದವರು ಲೌಕಿಕ ಅಸ್ತಿತ್ವದ ಬದ್ಧ ಬದುಕಿನಿಂದ ಮುಕ್ತಿ ಮಾರ್ಗದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. ಆದುದರಿಂದ ಅಂಧಕಾರ ಮಾರ್ಗದಲ್ಲಿ ಯಾರೂ ಸಾಗಬಾರದೆಂದು ಬೆಳಕಿನ ದಾರಿಯಲ್ಲಿ ಅಥವಾ ಮುಕ್ತಿ ಮಾರ್ಗದಲ್ಲಿ ಪ್ರಗತಿಪರವಾಗಿ ಮಾರ್ಗ ಕ್ರಮೇಣ ಮಾಡಬೇಕೆಂದು ವೇದಗಳು ವಿಧಿಸುತ್ತವೆ. ಲೌಕಿಕ ಭೋಗದಲ್ಲಿ ಇಂದ್ರಿಯಗಳನ್ನು ಕೃತಕವಾಗಿ ನಿಗ್ರಹಿಸುವುದರಿಂದ ಆತ್ಮ ಸಂಯಮವನ್ನು ಸಾಧಿಸುವುದು ಅಸಾಧ್ಯ. ಆದರೆ ಒಬ್ಬನು ತನ್ನ ಶುದ್ಧೇಂದ್ರಿಯಗಳನ್ನು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿಸಿ ಆತನಲ್ಲಿ ನಿಜವಾಗಿ ಅನುರಕ್ತನಾಗಿ ಆತ್ಮ ಸಂಯಮವನ್ನು ಸಾಧಿಸಬಹುದು. ಇಂದ್ರಿಯಗಳನ್ನು ಬಲವಂತವಾಗಿ ನಿಯಂತ್ರಿಸುವುದು ಅಸಾಧ್ಯ, ಆದರೆ ಅವನ್ನು ಸರಿಯಾದ ಪ್ರವೃತ್ತಿಯಲ್ಲಿ ತೊಡಗಿಸಬಹುದು. ಶುದ್ಧೀಕೃತ ಇಂದ್ರಿಯಗಳು ಭಗವಂತನ ದಿವ್ಯ ಸೇವೆಯಲ್ಲಿ ಸದಾ ತೊಡಗಿರುತ್ತವೆ. ಇಂದ್ರಿಯಾನುಸಂಧಾನದ ಈ ಪರಿಪೂರ್ಣ ನೆಲೆಯೇ ಭಕ್ತಿಯೋಗ. ಆದುದರಿಂದ ಭಕ್ತಿಯೋಗದಲ್ಲಿ ಆಸಕ್ತರಾದವರು ನಿಜವಾದ ಅರ್ಥದಲ್ಲಿ ಆತ್ಮ ಸಂಯಮಿಗಳು ಹಾಗೂ ಅವರು ಯಾವಾಗ ಬೇಕಾದರೂ ಭಗವಂತನ ಸೇವೆಗಾಗಿ ತಮ್ಮ ಮನೆ ಅಥವಾ ಶರೀರದ ವ್ಯಾಮೋಹವನ್ನು ತ್ಯಜಿಸಬಲ್ಲರು. ಇದನ್ನೇ ಪರಮಹಂಸ ಅಂತ ಎಂದು ಕರೆಯಲಾಗುವುದು. ಹಂಸ ಪಕ್ಷಿಗಳು ಹಾಲು ಮತ್ತು ನೀರನ್ನು ಬೆರೆಸಿಕೊಟ್ಟಾಗ ಹಾಲನ್ನು ಮಾತ್ರ ಸ್ವೀಕರಿಸುತ್ತವೆ. ಅದೇ ರೀತಿ ಯಾರು ಮಾಯೆಯ ಸೇವೆಯ ಬದಲು ಭಗವಂತನ ಸೇವೆಯನ್ನು ಆರಿಸಿಕೊಳ್ಳುತ್ತಾರೋ ಅವರನ್ನು ಪರಮಹಂಸರೆಂದು ಕರೆಯಲಾಗಿದೆ. ಅವರು ಅಹಂಕಾರ ಶೂನ್ಯತೆ ಧರ್ಮ ಮುಕ್ತತೆ, ಅಹಿಂಸೆ, ಸೈರಣೆ, ಸರಳತೆ, ಗೌರವ ಪೂರ್ಣತೆ, ಪೂಜ್ಯತೆ, ಭಕ್ತಿ ಮತ್ತು ಪ್ರಾಮಾಣಿಕತೆ ಇಂತಹ ಎಲ್ಲ ಬಗೆಯ ಸದ್ಗುಣಗಳನ್ನು ಸಹಜವಾಗಿಯೇ ಹೊಂದಿದವರಾಗಿರುತ್ತಾರೆ. ಭಗವದ್ಭಕ್ತನಲ್ಲಿ ಈ ಎಲ್ಲ ದೈವಿಕ ಗುಣಗಳು ಸಹಜವಾಗಿಯೇ ಇರುತ್ತವೆ. ಹೀಗೆ ಭಗವಂತನ ಸೇವೆಗಾಗಿ ತಮ್ಮನ್ನು ಸಂಪೂರ್ಣವಾಗಿ ತೆತ್ತುಕೊಂಡ ಪರಮಹಂಸರು ತುಂಬ ವಿರಳ.
ಮುಕ್ತಾತ್ಮರಲ್ಲಿಯೂ ಕೂಡ ಅಂತಹವರು ಕಡಿಮೆ ಎಂದೇ ಹೇಳಬೇಕು. ನಿಜವಾದ ಅಹಿಂಸೆ ಎಂದರೆ ಅಸೂಯೆಯಿಂದ ಮುಕ್ತವಾಗಿರುವುದು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನಿಗೂ ತನ್ನ ಸಹಜೀವಿಗಳ ಬಗ್ಗೆ ಅಸೂಯೆ ಇರುತ್ತದೆ. ಆದರೆ ಭಗವಂತನ ಸೇವೆಗೆ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರುವ ನಿಜವಾದ ಪರಮಹಂಸನಿಗೆ ಕಿಂಚಿತ್ತು ಅಸೂಯೆ ಇರುವುದಿಲ್ಲ. ಅವನು ಪ್ರತಿಯೊಬ್ಬ ಜೀವಿಯನ್ನು ಭಗವಂತನ ಸಂಬಂಧದಲ್ಲಿ ಇರಿಸಿ ಪ್ರೀತಿಸುತ್ತಾನೆ. ನಿಜವಾದ ವೈರಾಗ್ಯವೆಂದರೆ ಭಗವಂತನನ್ನ ಸಂಪೂರ್ಣವಾಗಿ ಅವಲಂಬಿಸುವುದು. ಪ್ರತಿಯೊಬ್ಬ ಜೀವಿಯು ಇನ್ನೊಬ್ಬನನ್ನ ಅವಲಂಬಿಸುವುದು ಸಹಜ. ಅವನ ಸ್ವರೂಪವೇ ಅಂತಹದ್ದು. ವಾಸ್ತವವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಭಗವಂತನ ಕರುಣೆಯನ್ನು ಅವಲಂಬಿಸಿರುತ್ತಾನೆ. ಆದರೆ ಯಾವಾಗ ಅವನು ಭಗವಂತನೊಂದಿಗೆ ತನಗಿರುವ ಸಂಬಂಧವನ್ನು ಮರೆಯುತ್ತಾನೋ ಆಗ ಅವನು ಭೌತಿಕ ಪ್ರಕೃತಿಯ ಸ್ಥಿತಿಗಳನ್ನು ಅವಲಂಬಿಸುತ್ತಾನೆ. ಭೌತಿಕ ಪ್ರಕೃತಿಯ ಸ್ಥಿತಿಗಳ ಅವಲಂಬನೆಯನ್ನು ತ್ಯಜಿಸಿ ಭಗವಂತನ ಕರುಣೆಯನ್ನು ಸಂಪೂರ್ಣವಾಗಿ ಅವಲಂಬಿಸುವುದೇ ವೈರಾಗ್ಯ. ನಿಜವಾದ ಬಿಡುಗಡೆ ಎಂದರೆ ಜಡಸ್ಥಿತಿಗಳನ್ನು ಅವಲಂಬಿಸದೆ ಭಗವಂತನ ಕರುಣೆಯಲ್ಲಿ ಸಂಪೂರ್ಣ ಶ್ರದ್ಧೆ ಹೊಂದುವುದೇ ಆಗಿದೆ. ಈ ಪರಮಹಂಸ ಸ್ಥಿತಿಯೇ ಭಗವಂತನ ಭಕ್ತಿ ಸೇವೆಯ ಪ್ರಕ್ರಿಯೆಯಾದ ಭಕ್ತಿಯೋಗದ ಅತ್ಯುನ್ನತ ಪರಿಪೂರ್ಣ ಹಂತ. ಶ್ಲೋಕ 23. ಅಹಂ ಈ ಪೃಷ್ಟೋ ಆರ್ಯಮಣ ಭವಬ್ಧಿ ರಾಚಕ್ಷ ಆತ್ಮಾವಗಮೋತ್ರ ಯಾವಾನ್ ನ ಬಾಪತಂತ್ಯಾತ್ಮ ಸಮಂ ಪತಿ ಪ್ರಣ ತಥಾ ಸಮಂ ವಿಷ್ಣು ಗತಿಂ ವಿಪಶ್ಚಿತ. ಅಹಂ ದೀನನಾದ ನಾನು ಈ ಖಂಡಿತವಾಗಿ ಪೃಷ್ಟ ನಿಮ್ಮಿಂದ ಕೇಳಲ್ಪಟ್ಟವನಾಗಿದ್ದೇನೆ. ಆರ್ಯಮಣ ಸೂರ್ಯನಂತೆ ಶಕ್ತಿಶಾಲಿಗಳಾದ ಭವಬ್ಧಿ ತಮ್ಮಿಂದ ಆಚಕ್ಷೆ ವರ್ಣಿಸಬಹುದು. ಆತ್ಮ ಆವಾಗಮ ನನಗೆ ತಿಳಿದಿರುವ ಮಟ್ಟಿಗೆ ಅತ್ರ ಇಲ್ಲಿ ಯಾವಾನ್ ಈವರೆಗೆ ನಭ ಆಕಾಶದಲ್ಲಿ ಪತಂತಿ ಹಾರುತ್ತವೆ ಆತ್ಮ ಸಮಂ ತಮಗೆ ಸಾಧ್ಯವಾಗುವಷ್ಟು ಪತಿತೃಣ ಪಕ್ಷಿಗಳು ತಥಾ ಹೇಗೆ ಸಮಂ ಅದೇ ರೀತಿ ವಿಷ್ಣು ಗತಿಂ ವಿಷ್ಣುವಿನ ಜ್ಞಾನವನ್ನು ವಿಪಶ್ಚಿತ ವಿದ್ವಾಂಸರು ಕೂಡ. ಅನುವಾದ: ಸೂರ್ಯನಷ್ಟು ನಿರ್ಮಲ ತೇಜಸ್ವಿಗಳಾದ ಓ ಋಷಿಗಳೇ, ವಿಷ್ಣುವಿನ ದಿವ್ಯ ಲೀಲೆಗಳನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ವರ್ಣಿಸಲು ಪ್ರಯತ್ನಿಸುತ್ತೇನೆ. ಹಕ್ಕಿಗಳು ತಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ದೂರ ಆಕಾಶದಲ್ಲಿ ಹಾರುವಂತೆ ವಿದ್ವಾಂಸರಾದ ಭಕ್ತರು ಭಗವಂತನನ್ನು ತಮ್ಮ ಅರಿವಿಗೆ ದಕ್ಕಿದಷ್ಟು ವರ್ಣಿಸುತ್ತಾರೆ. ಭಾವಾರ್ಥ: ಪರತತ್ವನು ಅನಂತನಾಗಿದ್ದಾನೆ. ಯಾವನೇ ಜೀವಿಯೂ ಕೂಡ ತನ್ನ ಸೀಮಿತ ಶಕ್ತಿಯಿಂದ ಅಸೀಮನನ್ನು ಅರಿಯಲಾರನು. ಭಗವಂತನು ನಿರಾಕಾರನು, ವ್ಯಕ್ತಿಗತನು ಮತ್ತು ಅಂತರ್ಯಾಮಿ. ತನ್ನ ನಿರಾಕಾರ ಲಕ್ಷಣಗಳಿಂದ ಅವನು ಸರ್ವವ್ಯಾಪಿಯಾದ ಬ್ರಹ್ಮನ್ ಆಗಿದ್ದರೆ, ತನ್ನ ಅಂತರ್ಯಾಮಿ ಲಕ್ಷಣದಿಂದ ಅವನು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಪರಮಾತ್ಮನಾಗಿ ಇದ್ದಾನೆ. ಅವನು ತನ್ನ ಅತ್ಯಂತಿಕ ವ್ಯಕ್ತಿ ಲಕ್ಷಣದಿಂದ ತನ್ನ ಭಾಗ್ಯಶಾಲಿ ಸಂಗಾತಿಗಳಾದ ಶುದ್ಧ ಭಕ್ತರ ದಿವ್ಯವಾದ ಪ್ರೇಮಪೂರ್ಣ ಸೇವೆಗೆ ಗುರಿಯಾಗಿರುವಂತಹವನು. ಬೇರೆ ಬೇರೆ ಲಕ್ಷಣಗಳಲ್ಲಿ ಭಗವಂತನ ಲೀಲೆಗಳನ್ನು ಮಹಾವಿದ್ವಾಂಸರಾದ ಭಕ್ತರು ಮಾತ್ರ ಆಂಶಿಕವಾಗಿ ಗ್ರಹಿಸಬಲ್ಲರು. ಆದ ಕಾರಣ ಶ್ರೀಲರು ಸೂತ ಮುನಿಗಳು ಭಗವಂತನ ಲೀಲೆಗಳಲ್ಲಿ ತಾವು ಗ್ರಹಿಸಿದಷ್ಟನ್ನು ವರ್ಣಿಸುವ ನಿಲುವನ್ನು ಸರಿಯಾಗಿಯೇ ತೆಗೆದುಕೊಂಡಿದ್ದಾರೆ. ವಾಸ್ತವವಾಗಿ ಸ್ವಯಂ ಭಗವಂತನು ಮಾತ್ರ ತನ್ನನ್ನು ವರ್ಣಿಸಬಲ್ಲ. ಭಗವಂತನು ವರ್ಣನೆಯ ಶಕ್ತಿಯನ್ನು ಕೊಟ್ಟಷ್ಟು ಮಟ್ಟಿಗೆ ವಿದ್ವಾಂಸನಾದ ಭಕ್ತನು ಕೂಡ ಭಗವಂತನನ್ನು ವರ್ಣಿಸಬಲ್ಲ. ಶ್ಲೋಕ 24-25. ಏಕದಾದನುರುದ್ಯಂ ವಿಚರನ್ ಮೃಗಯಾವನೆ ಮೃಗಾನುಗತಃ ಶ್ರಾಂತಂ ಕ್ಷುತಿತಾ ಸೃಷಿತೋ ವೃಷಂ ಜಲಾಶಯಾಮಚಕ್ಷಣಃ ಪ್ರವಿಶೇಷ ತಮಾಶ್ರಮಂ ದದರ್ಶ ಮುನಿಮಾಸೀನಂ ಶಾಂತಂ ಮಿಲೇತಲೋಚನಂ. ಏಕದ ಒಂದಾನೊಂದು ಕಾಲದಲ್ಲಿ ಧನು ಬಾಣಗಳು ಮತ್ತು ಧನಸ್ಸುಗಳನ್ನು ಉದ್ಯಮ್ಯ ಸರಿಯಾಗಿ ಹಿಡಿದು ವಿಚರನ್ ಬೆನ್ನತ್ತಿ ಮೃಗಯಾಂ ಬೇಟೆಯನ್ನು ವನೆ ಕಾಡಿನಲ್ಲಿ ಮೃಗಾನ್ ಜಿಂಕೆಗಳನ್ನು ಅನುಗತಃ ಹಿಂಬಾಲಿಸಿದ ಶ್ರಾಂತಃ ಬಳಲಿದ ಕ್ಷುದಿತಃ ಹಸಿದ ತೃಷಿತಃ ಬಾಯಾರಿದ ವೃಷಂ ಅತ್ಯಂತ ಜಲ ಆಶಯಂ ಜಲಾಶಯವನ್ನು ಅಚಕ್ಷಾಣ ಹುಡುಕುತ್ತಿರುವಾಗ ಪ್ರವೇಶಿಸಿದನು. ತಮ್ ಆ ಪ್ರಸಿದ್ಧವಾದ ಆಶ್ರಮಂ ಶಮೀಕ ಋಷಿ ಆಶ್ರಮವನ್ನು
ದದರ್ಶ ನೋಡಿದನು ಮುನಿಂ ಋಷಿಯನ್ನು ಆಸೀನಂ ಕುಳಿತ ಶಾಂತಂ ಶಾಂತನಾಗಿ ಮಿಲಿತ ಮುಚ್ಚಿದ ಲೋಚನಂ ಕಣ್ಣುಗಳೆಲ್ಲ. ಅನುವಾದ. ಒಂದಾನೊಂದು ಕಾಲದಲ್ಲಿ ಮಹಾರಾಜ ಪರೀಕ್ಷಿತನು ಬಿಲ್ಲು ಬಾಣಗಳೊಂದಿಗೆ ಕಾಡಿನಲ್ಲಿ ಬೇಟೆಯಲ್ಲಿ ತೊಡಗಿದ್ದನು. ಅವನು ಮೃಗಗಳನ್ನು ಹಿಂಬಾಲಿಸುವಾಗ ತುಂಬಾ ದಣಿದು ಹಸಿವು ಮತ್ತು ಬಾಯಾರಿಕೆಗಳಿಂದ ಬಾಧಿತನಾದನು. ನೀರಿನ ತಟಾಕವೊಂದನ್ನು ಅವನು ಹುಡುಕುತ್ತಿರುವಾಗ ಸುಪ್ರಸಿದ್ಧನಾದ ಶಮೀಕ ಋಷಿಗಳ ಆಶ್ರಮವನ್ನ ಪ್ರವೇಶಿಸಿದನು ಮತ್ತು ಮುಚ್ಚಿದ ಕಣ್ಣುಗಳೊಂದಿಗೆ ಮೌನವಾಗಿ ಕುಳಿತಿದ್ದ ಋಷಿಗಳನ್ನ ನೋಡಿದನು. ಭಾವಾರ್ಥ. ಪರಮಪ್ರಭು ತನ್ನ ಶುದ್ಧ ಭಕ್ತರಲ್ಲಿ ಅದೆಷ್ಟು ಕರುಣೆಯನ್ನು ಹೊಂದಿದ್ದಾನೆಂದರೆ ಯುಕ್ತ ಕಾಲದಲ್ಲಿ ಅಂತಹ ಭಕ್ತರನ್ನು ತನ್ನ ಬಳಿಗೆ ಕರೆದುಕೊಳ್ಳುತ್ತಾನೆ ಮತ್ತು ಹಾಗೆ ಕರೆದು ಮಂಗಳಕರ ಸನ್ನಿವೇಶವೊಂದನ್ನು ಭಕ್ತನಿಗಾಗಿ ಸೃಷ್ಟಿಸುತ್ತಾನೆ. ಪರೀಕ್ಷಿತ ಮಹಾರಾಜನು ಭಗವಂತನ ಒಬ್ಬ ಶುದ್ಧ ಭಕ್ತನಾಗಿದ್ದನು. ಆಗಿರುವಾಗ ಅವನಿಗೆ ವಿಪರೀತ ದಣಿವಾಗುವ, ಹಸಿವಾಗುವ, ಬಾಯಾರಿಕೆಯಾಗುವ, ಕಾರಣವೇ ಇಲ್ಲ. ಏಕೆಂದರೆ ಭಗವಂತನ ಭಕ್ತನು ದೈಹಿಕ ಅಗತ್ಯಗಳಿಂದ ಯಾವತ್ತೂ ವಿಚಲಿತನಾಗುವುದಿಲ್ಲ. ಆದರೂ ಭಗವಂತನ ಇಚ್ಛೆಯಿಂದಾಗಿ ಅಂತಹ ಭಕ್ತನು ಕೂಡ ತೋರಿಕೆಗಾಗಿಯಾದರೂ ದಣಿವು ಮತ್ತು ಬಾಯಾರಿಕೆಯನ್ನ ತಾಳಬೇಕಾಯಿತು. ಪ್ರಾಪಂಚಿಕ ಕಾರ್ಯಗಳಿಂದ ಅವನು ವೈರಾಗ್ಯವನ್ನು ಹೊಂದುವುದಕ್ಕೆ ಅನುಕೂಲಕರವಾದ ಇಂತಹ ಸನ್ನಿವೇಶವೊಂದನ್ನು ಸೃಷ್ಟಿಸುವುದು ಅಗತ್ಯವಾಗಿತ್ತು. ಭಗವದ್ಧಾಮಕ್ಕೆ ಮರಳುವುದು ಸಾಧ್ಯವಾಗಬೇಕೆಂದರೆ ಒಬ್ಬನು ಪ್ರಾಪಂಚಿಕವಾದ ಎಲ್ಲ ವ್ಯಾಮೋಹಗಳನ್ನು ತ್ಯಜಿಸಬೇಕಾಗುವುದು. ಒಬ್ಬ ಭಕ್ತನು ಪ್ರಾಪಂಚಿಕ ವಿಷಯಗಳಲ್ಲಿ ಬಹಳಷ್ಟು ಮಗ್ನನಾಗಿದ್ದರೆ ಅವನಲ್ಲಿ ಉದಾಸೀನವನ್ನ ಹುಟ್ಟಿಸುವುದಕ್ಕೋಸ್ಕರ ಭಗವಂತನೇ ಯಾವುದಾದರೂ ಒಂದು ಸನ್ನಿವೇಶವನ್ನು ಸೃಷ್ಟಿಸುತ್ತಾನೆ. ತನ್ನ ಭಕ್ತನು ಪ್ರಾಪಂಚಿಕನೆನಿಸಿಕೊಳ್ಳುವ ವಿಷಯದಲ್ಲಿ ಎಷ್ಟೇ ಮಗ್ನನಾಗಿದ್ದರೂ ಕೂಡ ಭಗವಂತನು ತನ್ನ ಶುದ್ಧ ಭಕ್ತನನ್ನು ಮರೆಯುವುದಿಲ್ಲ. ಕೆಲವೊಮ್ಮೆ ಭಗವಂತನು ವಿಚಿತ್ರ ಸನ್ನಿವೇಶವನ್ನು ಸೃಷ್ಟಿಸುತ್ತಾನೆ. ಅಂತಹ ಸನ್ನಿವೇಶದಲ್ಲಿ ಸಿಕ್ಕ ಭಕ್ತನು ಪ್ರಾಪಂಚಿಕ ವ್ಯವಹಾರಗಳನ್ನು ತ್ಯಜಿಸುವುದು ಅನಿವಾರ್ಯವಾಗುತ್ತದೆ. ಭಗವಂತನ ಸೂಚನೆಯನ್ನು ಭಕ್ತನು ಅರ್ಥ ಮಾಡಿಕೊಳ್ಳಬಲ್ಲ. ಆದರೆ ಸಾಮಾನ್ಯರು ಮಾತ್ರ ಇದು ಪ್ರತಿಕೂಲವೆಂದು, ನಿರಾಶಾದಾಯಕವೆಂದು ಭಾವಿಸುತ್ತಾರೆ. ತನ್ನ ತಾತನಾದ ಅರ್ಜುನ ಭಗವದ್ಗೀತೆಗೆ ಹೇಗೆ ಕಾರಣನಾದನೋ ಹಾಗೆ ಪರೀಕ್ಷಿತ ಮಹಾರಾಜನು ಶ್ರೀಕೃಷ್ಣನಿಂದ ಶ್ರೀಮದ್ ಭಾಗವತದ ಪ್ರಕಟಣೆಗೆ ಕಾರಣನಾಗಬೇಕಿತ್ತು. ಅರ್ಜುನನಿಗೆ ಭಗವಂತನ ಇಚ್ಛೆಯಿಂದ ಕುಟುಂಬ ಪ್ರೀತಿಯ ಮಾಯೆಯು ಕವಿದಿರದಿದ್ದರೆ ಎಲ್ಲರ ಹಿತಕ್ಕಾಗಿ ಸ್ವಯಂ ಶ್ರೀಕೃಷ್ಣನು ಅವನಿಗೆ ಭಗವದ್ಗೀತೆಯನ್ನು ಬೋಧಿಸುತ್ತಿರಲಿಲ್ಲ. ಅದೇ ರೀತಿಯಲ್ಲಿ ಪರೀಕ್ಷಿತ ಮಹಾರಾಜನು ದಣಿವು, ಹಸಿವು ಮತ್ತು ಬಾಯಾರಿಕೆಯಿಂದ ಈ ಸಮಯದಲ್ಲಿ ಬಳಲದಿದ್ದರೆ ಶ್ರೀಮದ್ ಭಾಗವತದ ಪರಮ ಅಧಿಕಾರಿಯಾದ ಶ್ರೀಲ ಶುಕಮುನಿಗಳಿಂದ ಶ್ರೀಮದ್ ಭಾಗವತವು ಬೋಧಿಸಲ್ಪಡುತ್ತಿರಲಿಲ್ಲ. ಹಾಗೆಯೇ ಎಲ್ಲರ ಹಿತಕ್ಕಾಗಿ ಶ್ರೀಮದ್ ಭಾಗವತದ ಬೋಧನೆಯಾಗಬೇಕಿತ್ತು. ಅದಕ್ಕೆ ತಕ್ಕ ಸನ್ನಿವೇಶಕ್ಕಾಗಿ ಇದೊಂದು ಪೀಠಿಕಾ ಪ್ರಕರಣ ಮಾತ್ರ. ಆದುದರಿಂದ ಈ ಪೀಠಿಕೆಯು ಒಂದಾನೊಂದು ಕಾಲದಲ್ಲಿ ಎಂಬ ಪದಗಳೊಂದಿಗೆ ಆರಂಭವಾಗುತ್ತದೆ. ಶ್ಲೋಕ 26. ಪ್ರತಿರುದ್ಧೇಂದ್ರಿಯ ಪ್ರಾಣ ಮನೋ ಬುದ್ಧಿಮುಪರಾತರಂ ಸ್ಥಾನತ್ರಯಾತ್ ಪರಂ ಪ್ರಾಪ್ತಂ ಬ್ರಹ್ಮಭೂತಮ ವಿಕ್ರಯಂ. ಪ್ರತಿರುದ್ಧ ನಿಗ್ರಹಿಸಲ್ಪಟ್ಟ, ಇಂದ್ರಿಯ ಪ್ರಾಣ ಶ್ವಾಸೋಚ್ಛ್ವಾಸದ ವಾಯು, ಮನಃ ಮನಸ್ಸು, ಬುದ್ಧಿ ಶಕ್ತಿಗಳುಳ್ಳ, ಉಪಾರತಂ ನಿಶ್ಚೇಷ್ಟಿತನಾದ, ಸ್ಥಳಗಳ, ತ್ರಯಾತ್ ಮೂರರಿಂದ, ಪರಂ ದಿವ್ಯವನ್ನು, ಪ್ರಾಪ್ತಂ ತಲುಪಿದ, ಬ್ರಹ್ಮಭೂತಂ ಪರಮ ಪರಾತ್ಪರನೊಂದಿಗೆ ಗುಣಾತ್ಮಕವಾಗಿ ಸಮನಾದ, ಅವಿಕ್ರಿಯಂ ಅಬಾಧಿತನಾದ. ಅನುವಾದ. ಮುನಿಯ ಇಂದ್ರಿಯಗಳು, ಉಸಿರು, ಮನಸ್ಸು, ಬುದ್ಧಿ ಎಲ್ಲವೂ ಭೌತಿಕ ಕಾರ್ಯಗಳನ್ನು ನಿಗ್ರಹಿಸಿದುವು. ಗುಣಾತ್ಮಕವಾಗಿ ಪರತತ್ವನಿಗೆ ಸಮಾನವಾದ ದಿವ್ಯ ನೆಲೆಯನ್ನು ಸಾಧಿಸಿದ್ದ ಮುನಿಯು 3 ಸ್ಥಿತಿಗಳಿಂದ, ಜಾಗೃತಿ, ಸ್ವಪ್ನ ಮತ್ತು ಸುಷುಪ್ತಿಗಳಿಂದ ವಿಮೋಚಿತನಾಗಿ ಯೋಗ ಸಮಾಧಿಯಲ್ಲಿದ್ದನು. ಭಾವಾರ್ಥ. ರಾಜನು ಯಾರ ಆಶ್ರಮದಲ್ಲಿ ಪ್ರವೇಶಿಸಿದನೋ ಆ ಮುನಿಗಳು ಯೋಗ ಸಮಾಧಿಯಲ್ಲಿದ್ದರೆಂದು ಕಾಣುತ್ತದೆ. ಅಂತಹ ದಿವ್ಯ ಸ್ಥಿತಿಯು 3 ರೀತಿಯ ಪ್ರಕ್ರಿಯೆಗಳಿಂದ ಲಭ್ಯವಾಗುತ್ತದೆ. ಅವುಗಳೆಂದರೆ ಜ್ಞಾನದ ಪ್ರಕ್ರಿಯೆಯ ಮೂಲಕ ಅಥವಾ ದಿವ್ಯತ್ವದ ತಾತ್ವಿಕ ಅರಿವಿನಿಂದ,
ಯೋಗದ ಪ್ರಕ್ರಿಯೆಯ ಮೂಲಕ ಅಥವಾ ದೇಹದ ಶಾರೀರಿಕ ಮತ್ತು ಮಾನಸಿಕ ಕಾರ್ಯಗಳ ಹೊಂದಾಣಿಕೆಯಿಂದ ವಾಸ್ತವಿಕವಾಗಿ ಸಮಾಧಿ ಸ್ಥಿತಿಯನ್ನು ಹೊಂದುವುದರಿಂದ ಮತ್ತು ವಿಶೇಷವಾಗಿ ಎಲ್ಲರೂ ಅನುಮೋದಿಸುವ ಭಕ್ತಿಯೋಗದ ಪ್ರಕ್ರಿಯೆಯಿಂದ ಅಥವಾ ಇಂದ್ರಿಯಗಳನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸುವುದರಿಂದ. ಭಗವದ್ಗೀತೆಯಲ್ಲಿ ಕೂಡ ಗ್ರಹಿಕೆಯು ಜಡವಸ್ತುವಿನಿಂದ ಚೇತನಕ್ಕೆ ಕ್ರಮೇಣವಾಗಿ ಬೆಳೆಯುವ ಬಗ್ಗೆ ನಮಗೆ ತಿಳಿದು ಬರುತ್ತದೆ. ನಮ್ಮ ಭೌತಿಕ ಮನಸ್ಸು ಮತ್ತು ಶರೀರವು ಜೀವಿಯಿಂದ ಅಂದರೆ ಆತ್ಮನಿಂದ ಬೆಳೆಯುತ್ತದೆ. ಜಡವಸ್ತುವಿನ 3 ಗುಣಗಳಿಂದ ಪ್ರಭಾವಿತರಾಗಿ ನಾವು ನಮ್ಮ ನಿಜವಾದ ಅಸ್ತಿತ್ವವನ್ನು ಮರೆಯುತ್ತೇವೆ. ಜ್ಞಾನದ ಪ್ರಕ್ರಿಯೆಯು ಆತ್ಮದ ನಿಜ ಸ್ವರೂಪವನ್ನು ತಾತ್ವಿಕವಾಗಿ ಊಹಿಸುತ್ತದೆ. ಆದರೆ ಭಕ್ತಿಯೋಗವು ವಸ್ತುತಃ ಚೇತನಾತ್ಮನನ್ನು ಕಾರ್ಯಗಳಲ್ಲಿ ತೊಡಗಿಸುತ್ತದೆ. ಜಡವಸ್ತುವಿನ ಗ್ರಹಿಕೆಯು ಇಂದ್ರಿಯಗಳ ಇನ್ನೂ ಸೂಕ್ಷ್ಮ ಸ್ಥಿತಿಗಳಿಗೆ ಸಾಗುತ್ತದೆ. ಇಂದ್ರಿಯಗಳು ಸೂಕ್ಷ್ಮ ಮನಸ್ಸಿನ ಹಂತವನ್ನು ತಲುಪುತ್ತವೆ. ಆ ಬಳಿಕ ಉಸಿರಾಟದ ಕಾರ್ಯಗಳಿಗೆ, ಅನಂತರ ನಿಧಾನವಾಗಿ ಬುದ್ಧಿಯ ಕಡೆ ಸಾಗುತ್ತವೆ. ಬುದ್ಧಿಯಾಚೆಗೆ ಜೀವಾತ್ಮವು ಯೋಗ ಪದ್ಧತಿಯ ಯಾಂತ್ರಿಕ ಕಾರ್ಯಗಳಿಂದ ಸಾಕ್ಷಾತ್ಕಾರ ಪಡೆಯುತ್ತದೆ. ಇಂದ್ರಿಯಗಳನ್ನು ನಿಗ್ರಹಿಸಿ ಉಸಿರಾಟದ ನಿಯಂತ್ರಣದಿಂದ ದಿವ್ಯ ಸ್ಥಿತಿಗೆ ಏರಲು ಬುದ್ಧಿಯನ್ನು ಅನ್ವಯಿಸಿ ಧ್ಯಾನದ ಅಭ್ಯಾಸದಲ್ಲಿ ತೊಡಗುವುದೇ ಯೋಗ ಪದ್ಧತಿಯ ಯಾಂತ್ರಿಕ ಕಾರ್ಯಗಳಾಗಿವೆ. ಈ ಸಮಾಧಿ ಸ್ಥಿತಿಯು ಶರೀರದ ಎಲ್ಲ ಭೌತಿಕ ಕಾರ್ಯಗಳನ್ನು ಸ್ಥಗಿತಗೊಳಿಸುತ್ತದೆ. ರಾಜನು ಮುನಿಯನ್ನು ಅಂತಹ ಸ್ಥಿತಿಯಲ್ಲಿ ಕಂಡನು. ಮುನಿಯು ಈ ಮುಂದೆ ವರ್ಣಿಸಿರುವಂತೆ ಇದ್ದನು. ಶ್ಲೋಕ 27. ವಿಪ್ರಕೀರ್ಣ ಜಟಾಚ್ಛನ್ನಂ ರೌರವೇಣಾಜಿನೇನ ಚ ವಿಶುಷ್ಯತ್ತಾಲೋರುದಕಂ ತಥಾ ಭೂತಮಯಾಚತಾಂ. ವಿಪ್ರಕೀರ್ಣ ಹರಡಿದ ಜಟ ಅಚ್ಚನಂ ಜಡೆಗಟ್ಟಿದ ಉದ್ದ ಕೂದಲಿನಿಂದ ಆವೃತ್ತನಾದ ರೌರವೇಣ ಜಿಂಕೆಯ ಅಜಿನೇನ ಚರ್ಮದಿಂದ ಚ ಕೂಡ ವಿಶುಷ್ಯತ್ ಒಣಗಿದ ತಾಲು ಬಾಯಂಗಳು ಉಳ್ಳವನಾಗಿ ಉದಕಂ ನೀರನ್ನು ತದಾ ಭೂತಂ ಅಂತಹ ಸ್ಥಿತಿಯಲ್ಲಿ ಇದ್ದವನನ್ನು ಆಯಾಚತ ಬೇಡಿದನು. ಅನುವಾದ: ಧ್ಯಾನಮಗ್ನನಾಗಿದ್ದ ಮುನಿಯು ಕೃಷ್ಣಾಜಿನವನ್ನ ಧರಿಸಿದ್ದನು. ನೀಳವಾಗಿದ್ದು ಜಡೆಗಟ್ಟಿದ ಕೂದಲು ಅವನ ದೇಹವನ್ನೆಲ್ಲ ಆವರಿಸಿತ್ತು. ಬಾಯಾರಿಕೆಯಿಂದ ಗಂಟಲು ಒಣಗಿದ ರಾಜನು ಮುನಿಯನ್ನು ನೀರು ಬೇಕೆಂದು ಕೇಳಿದನು. ಭಾವಾರ್ಥ: ಬಾಯಾರಿದ್ದ ರಾಜನು ಮುನಿಯನ್ನ ನೀರಿಗಾಗಿ ಕೇಳಿದನು. ಮಹಾಭಕ್ತನು ಮತ್ತು ರಾಜನು ಆಗಿದ್ದ ವ್ಯಕ್ತಿ ಸಮಾಧಿ ಸ್ಥಿತಿಯಲ್ಲಿದ್ದ ಮುನಿಯೊಬ್ಬನನ್ನು ನೀರಿಗಾಗಿ ಕೇಳಿದುದು ನಿಶ್ಚಯವಾಗಿಯೂ ದೈವ ನಿಯಮಿತವಾದುದು. ಇಲ್ಲವಾಗಿದ್ದರೆ ಅಂತಹ ಅಪೂರ್ವ ಘಟನೆ ಸಂಭವಿಸುವ ಸಾಧ್ಯತೆಯೇ ಇರಲಿಲ್ಲ. ಪರೀಕ್ಷಿತ ಮಹಾರಾಜನು ಹೀಗೆ ಒಂದು ದುಸ್ತರ ಪರಿಸ್ಥಿತಿಗೆ ಒಳಗಾದನು. ಸಾವಧಾನವಾಗಿ ಶ್ರೀಮದ್ ಭಾಗವತವು ಪ್ರಕಟವಾಗಲೆಂಬುದೇ ಅದರ ಉದ್ದೇಶ. ಶ್ಲೋಕ 28. ಅಲಬ್ಧ ತೃಣಭೂಮ್ಯದಿರ ಸಂಪ್ರಪ್ರಾಗ್ಯ ಶೃಣುತ ಅಲಬ್ಧ ತೃಣಭೂಮಿ ಅಧಿಸಾ ಸಂಪ್ರಪ್ರಾಪ್ತ ಅರ್ಘ್ಯ ಸುನೃತ ಅವಜ್ಞಾತಂ ಇವ ಆತ್ಮಾನಂ ಮನ್ಯಮಾನ ಚಿಕೋಪಃ. ಅಲಬ್ಧ ತೃಣಭೂಮಿ ಆದಿ ಅಸಂಪ್ರಾಪ್ತ ಅರ್ಘ್ಯ ಸುನೃತಃ ಅವಜ್ಞಾತಂ ಇವ ಆತ್ಮಾನಂ ಮನ್ಯಮಾನ ಚಿಕೋಪಃ. ಅನುವಾದ: ಆಸನ, ಸ್ಥಳ, ಪಾನೀಯ, ಮಧುರ ವಚನ. ಅಲಬ್ಧ ಪಡೆಯದ, ತೃಣ ಹುಲ್ಲಿನ ಆಸನ, ಭೂಮಿ ಸ್ಥಳ, ಆದಿ ಮೊದಲಾದವುಗಳುಳ್ಳ, ಅಸಂಪ್ರಾಪ್ತ ಕ್ರಮವಾಗಿ ಪಡೆಯದ, ಆರ್ಘ್ಯ ಸ್ವಾಗತದ ಅಂಗವಾಗಿ ಕೈ ತೊಳೆಯಲು ನೀರು, ಸೂನೃತಃ ಮಧುರವಾದ ಮಾತುಗಳುಳ್ಳವನಾಗಿ, ಅವಜ್ಞಾತಂ ತಿರಸ್ಕಾರಕ್ಕೆ ಗುರಿಯಾದವನೋ, ಇವ ಎಂಬಂತೆ, ಆತ್ಮಾನಂ ತನ್ನನ್ನು, ಮನ್ಯಮಾನಃ ಭಾವಿಸಿ, ಚುಕೋಪ ಕೋಪಗೊಂಡನು, ಹಾಗೆ. ಅನುವಾದ: ಆಸನ, ಸ್ಥಳ, ಪಾನೀಯ, ಮಧುರ ವಚನ ಇವುಗಳಿಂದ ತನ್ನನ್ನು ಔಪಚಾರಿಕವಾಗಿ ಸ್ವಾಗತಿಸದ ಕಾರಣ ತನ್ನನ್ನು ಉಪೇಕ್ಷಿಸಲಾಗಿದೆ ಎಂದು ರಾಜನು ಭಾವಿಸಿದನು ಮತ್ತು ಆ ಭಾವನೆಯಿಂದ ಕೋಪಯುಕ್ತನಾದನು. ಭಾವಾರ್ಥ:
ವೇದ ತತ್ವಗಳ ಅತಿಥಿ ಸತ್ಕಾರ ನಿಯಮದ ಪ್ರಕಾರ ಮನೆಗೆ ವೈರಿಯೇ ಬಂದರೂ ಅವನನ್ನು ಎಲ್ಲ ಗೌರವಗಳಿಂದ ಸ್ವಾಗತಿಸಬೇಕು. ತಾನು ಬಂದಿರುವುದು ತನ್ನ ವೈರಿಯ ಮನೆಗೆ ಎಂದು ಆತ ಭಾವಿಸುವುದಕ್ಕೆ ಅವಕಾಶವನ್ನೇ ನೀಡಕೂಡದು. ಶ್ರೀಕೃಷ್ಣನು ಭೀಮಾರ್ಜುನರೊಂದಿಗೆ ಮಗಧದಲ್ಲಿ ಜರಾಸಂಧನ ಬಳಿ ಹೋದಾಗ ಆ ಗೌರವಾನ್ವಿತ ಶತ್ರುಗಳನ್ನು ಕೂಡ ಜರಾಸಂಧ ರಾಜನು ರಾಜೋಚಿತ ಸತ್ಕಾರ ನೀಡಿ ಸ್ವಾಗತಿಸಿದನು. ತನ್ನ ಅತಿಥಿ ಶತ್ರುವಾದ ಭೀಮನು ತನ್ನೊಂದಿಗೆ ಯುದ್ಧ ಮಾಡಲು ಬಂದಿದ್ದಾನೆಂಬುದು ಗೊತ್ತಿದ್ದರೂ ಜರಾಸಂಧನು ಅವರಿಗೆ ಭವ್ಯ ಸ್ವಾಗತವನ್ನ ನೀಡಿದನು. ರಾತ್ರಿಯಾದರೆ ಅವರು ಗೆಳೆಯರಂತೆ, ಅತಿಥೇಯರಂತೆ ಒಟ್ಟಿಗೆ ಕುಳಿತುಕೊಳ್ಳುತ್ತಿದ್ದರು. ಬೆಳಗಾದರೆ ಪ್ರಾಣಾಯಾಮ ಮತ್ತು ಮರಣವನ್ನೂ ಲೆಕ್ಕಿಸದೆ ಹೋರಾಡುತ್ತಿದ್ದರು. ಅದೇ ಅತಿಥಿ ಧರ್ಮವಾಗಿತ್ತು. ಅತಿಥಿಗೆ ಏನೂ ಕೊಡಲಾಗದ ಬಡವನೂ ಕೂಡ ಕೂರಲು ಚಾಪೆ, ಕುಡಿಯಲು ನೀರು ನೀಡಿ ಸವಿ ಮಾತುಗಳಿಂದ ಆತನನ್ನು ಸತ್ಕರಿಸಬೇಕೆಂದು ಅತಿಥಿ ಧರ್ಮವು ವಿಧಿಸುತ್ತದೆ. ಆದುದರಿಂದ ಅತಿಥಿಯು ಮಿತ್ರನಾಗಿರಲಿ ಶತ್ರುವಾಗಿರಲಿ ಆತನ ಸ್ವಾಗತಕ್ಕಾಗಿ ವಿಶೇಷವಾಗಿ ಏನನ್ನು ಖರ್ಚು ಮಾಡಬೇಕಿಲ್ಲ. ಅದು ಕೇವಲ ಒಂದು ಸದಾಚಾರದ ಪ್ರಶ್ನೆಯಾಗಿದೆ. ಪರೀಕ್ಷಿತ ಮಹಾರಾಜನು ಶಮೀಕ ಋಷಿಗಳ ಆಶ್ರಮವನ್ನ ಪ್ರವೇಶ ಮಾಡಿದಾಗ ಅವನು ಆ ಋಷಿಗಳಿಂದ ರಾಜೋಚಿತ ಸ್ವಾಗತವನ್ನೇನು ನಿರೀಕ್ಷಿಸಿರಲಿಲ್ಲ. ಋಷಿ ಮುನಿಗಳು ಪ್ರಾಪಂಚಿಕವಾಗಿ ಸ್ಥಿತಿವಂತರಲ್ಲ ಎಂಬುದು ಅವನಿಗೆ ಗೊತ್ತಿತ್ತು. ಆದರೆ ಒಂದು ದರ್ಭಾಸನ, ಸ್ವಲ್ಪ ನೀರು ಮತ್ತು ಕೆಲವು ಸಿಹಿಯಾದ ಮಾತುಗಳು ಇಷ್ಟು ಕೂಡ ತನಗೆ ದೊರೆಯುವುದಿಲ್ಲ ಎಂದು ಅವನು ಭಾವಿಸಿರಲಿಲ್ಲ. ಅವನೇನು ಸಾಮಾನ್ಯ ಅತಿಥಿಯಾಗಿರಲಿಲ್ಲ ಅಥವಾ ಆ ಋಷಿಗಳ ಶತ್ರುವೂ ಆಗಿರಲಿಲ್ಲ. ಆದುದರಿಂದಲೇ ತನಗೆ ದೊರೆತ ತಣ್ಣನೆಯ ಸ್ವಾಗತದಿಂದ ರಾಜನಿಗೆ ತುಂಬಾ ಆಶ್ಚರ್ಯವಾಯಿತು. ಬಾಯಾರಿಕೆಯಿಂದ ಬಳಲುತ್ತಿದ್ದ ರಾಜನಿಗೆ ಒಂದು ಲೋಟ ನೀರು ಸಹ ದೊರೆಯದಿದ್ದಾಗ ಅವನು ಋಷಿಯ ಬಗ್ಗೆ ಕೋಪಗೊಳ್ಳುವುದು ಸಹಜವೇ ಆಗಿತ್ತು. ಅಂತಹ ವಿಷಮ ಪರಿಸ್ಥಿತಿಯಲ್ಲಿ ರಾಜನು ಕೋಪಗೊಂಡಿದ್ದು ಅಸ್ವಾಭಾವಿಕವೇನೇನೂ ಆಗಿರಲಿಲ್ಲ. ಏಕೆಂದರೆ ಸ್ವತಃ ರಾಜನು ಮಹಾಸಂತನಿಗಿಂತ ಕಡಿಮೆಯವನೇನೂ ಅಲ್ಲ. ಆದರೆ ಅಂತಹ ರಾಜನು ಕೋಪಗೊಂಡಿದ್ದು, ಆ ರೀತಿ ವರ್ಣಿಸಿದ್ದು ಮಾತ್ರ ಆಶ್ಚರ್ಯಕರ. ಆದುದರಿಂದ ಅದು ಹಾಗೆಯೇ ನಡೆಯಬೇಕೆಂಬುದು ಭಗವಂತನ ಪರಮ ಇಚ್ಛೆಯಾಗಿತ್ತು ಎಂದಷ್ಟೇ ಭಾವಿಸಬೇಕು. ರಾಜನು ಭಗವಂತನ ಪರಮ ಭಕ್ತನಾಗಿದ್ದನು. ಇತ್ತ ಋಷಿಯೂ ಕೂಡ ರಾಜನಷ್ಟೇ ಸತ್ಪುರುಷನಾಗಿದ್ದನು. ಭಗವದಿಚ್ಛೆಯಿಂದ ರಾಜನು ಸಂಸಾರ ಸಂಬಂಧ ಮತ್ತು ರಾಜಕೀಯ ಚಟುವಟಿಕೆಗಳ ವ್ಯಾಮೋಹವನ್ನ ಕಳೆದುಕೊಂಡು ಸಂಪೂರ್ಣವಾಗಿ ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಶರಣಾಗತನಾಗುವಂತೆ ಸನ್ನಿವೇಶಗಳು ಸೃಷ್ಟಿಯಾದವು. ದಯಾಮಯಿಯಾದ ಭಗವಂತನು ತನ್ನ ಶುದ್ಧ ಭಕ್ತರನ್ನು ಭೌತಿಕ ಅಸ್ತಿತ್ವದ ಕೆಸರಿನಿಂದ ತನ್ನೆಡೆಗೆ ಎಳೆದುಕೊಳ್ಳಲು ಕೆಲವೊಮ್ಮೆ ಇಂತಹ ವಿಚಿತ್ರ ಸನ್ನಿವೇಶಗಳನ್ನು ಸೃಷ್ಟಿಸುತ್ತಾನೆ. ಮೇಲ್ನೋಟಕ್ಕೆ ಭಕ್ತರಿಗೆ ಈ ಸನ್ನಿವೇಶಗಳು ನಿರಾಶಾದಾಯಕವಾಗಿ ತೋರಬಹುದು. ಭಕ್ತರು ಯಾವಾಗಲೂ ಭಗವಂತನ ರಕ್ಷಣೆಯಲ್ಲಿರುತ್ತಾರೆ. ಎಂತಹ ಸನ್ನಿವೇಶದಲ್ಲೂ ನಿರಾಶಾ ಸ್ಥಿತಿಯಲ್ಲಿರಲಿ ಅಥವಾ ಯಶಸ್ಸಿನ ಸ್ಥಿತಿ ಇರಲಿ ಭಕ್ತರಿಗೆ ಭಗವಂತನೇ ಪರಮ ಮಾರ್ಗದರ್ಶಿ. ಆದ ಕಾರಣ ಶುದ್ಧ ಭಕ್ತರು ಎಂತಹ ನಿರಾಶಾದಾಯಕ ಸ್ಥಿತಿಗಳನ್ನು ಭಗವಂತನ ಆಶೀರ್ವಾದಗಳೆಂದೇ ಸ್ವೀಕರಿಸುತ್ತಾರೆ. ಶ್ಲೋಕ 29. ಅಭೂತಪೂರ್ವ ಸಹಸ ಕ್ಷುತ್ರ ಅಭೂತಪೂರ್ವ ಸಹಸ ಕ್ಷುತ್ರುಡ್ಯಾಭ್ಯ ಅರ್ಧಿತ ಆತ್ಮನಂ ಬ್ರಾಹ್ಮಣಂ ಪ್ರತ್ಯಭೂತ್ ಬ್ರಹ್ಮನ್ ಮತ್ಸರೋ ಮನುರ್ಯೇವ ಚಾಂ. ಅಭೂತಪೂರ್ವ, ಹಿಂದೆಂದೂ ಕಾಣದ, ಸಾಹಸ ಪ್ರಾಸಂಗಿಕ, ಹಸಿವು, ತೃಢ್ಯಾಭ್ಯಂ ಬಾಯಾರಿಕೆಗಳಿಂದ, ಆರ್ಧಿತ ಸಂಕಟಕ್ಕೊಳಗಾದ, ಆತ್ಮನಃ ಅವನಿಗೆ, ಬ್ರಾಹ್ಮಣನಿಗೆ, ಪ್ರತಿ ವಿರುದ್ಧವಾಗಿ, ಅಭೂತ್ ಉಂಟಾಯಿತು, ಬ್ರಹ್ಮನ್ ಬ್ರಾಹ್ಮಣರೇ, ಮತ್ಸರ ಮಾತ್ಸರ್ಯವು, ಮನ್ಯು ಕೋಪವು, ಏವ ಹೀಗೆ, ಚ ಮತ್ತು. ಅನುವಾದ: ಏ ಬ್ರಾಹ್ಮಣರೇ, ಬ್ರಾಹ್ಮಣ ಋಷಿಯ ಬಗ್ಗೆ ರಾಜನಿಗೆ ಉಂಟಾದ ಕೋಪ ಮತ್ತು ಅಸೂಯೆಗಳು ಪೂರ್ವ ಸಂಭೂತವಾಗಿರಲಿಲ್ಲ. ಹಸಿವೆ ಮತ್ತು ಬಾಯಾರಿಕೆಗಳು ಆ ಪರಿಸ್ಥಿತಿಯನ್ನು ಉಂಟು ಮಾಡಿದ್ದವು. ಭಾವಾರ್ಥ: ಪರೀಕ್ಷಿತ ಮಹಾರಾಜನಂತವನು ಕೋಪ ಮತ್ತು ಅಸೂಯಾ ಭಾವವನ್ನು ಅದು ಒಬ್ಬ ಋಷಿ ಮತ್ತು ಬ್ರಾಹ್ಮಣನ ಬಗ್ಗೆ ಹೊಂದಿದ್ದು ಅಪೂರ್ವವಾದ ಒಂದು ಘಟನೆಯಾಗಿತ್ತು. ಬ್ರಾಹ್ಮಣರು, ಋಷಿಗಳು, ಮಕ್ಕಳು ಮತ್ತು ವೃದ್ಧರು ಯಾವಾಗಲೂ ಶಿಕ್ಷಾತೀತರು ಎಂಬುದು
ರಾಜನಿಗೆ ಗೊತ್ತಿತ್ತು. ಅದೇ ರೀತಿ ರಾಜನು ಕೂಡ ಎಂತಹ ದೊಡ್ಡ ತಪ್ಪು ಮಾಡಿದರೂ ಅವನು ತಪ್ಪಿತಸ್ಥನೆಂದು ನಿರ್ಧರಿಸುವಂತಿಲ್ಲ. ಆದರೆ ಆ ಸಂದರ್ಭದಲ್ಲಿ ಪರೀಕ್ಷಿತ ಮಹಾರಾಜನು ಋಷಿಯ ಬಗ್ಗೆ ಹಸಿವೆ ಮತ್ತು ಬಾಯಾರಿಕೆಯ ಕಾರಣದಿಂದ ಕೋಪ ಅಸೂಯೆಗಳನ್ನು ತಾಳಿದನು. ಇದು ಭಗವಂತನ ಇಚ್ಛೆಯಾಗಿತ್ತು. ತನ್ನನ್ನು ಉಪೇಕ್ಷೆಯಿಂದ ಕಂಡದ್ದಕ್ಕಾಗಿ ಅಥವಾ ನಿರ್ಲಕ್ಷಿಸಿದ್ದಕ್ಕಾಗಿ ತನ್ನ ಪ್ರಜೆಯೊಬ್ಬನನ್ನು ದಂಡಿಸುವ ಅಧಿಕಾರ ರಾಜನಾದವನಿಗೆ ಇದ್ದೇ ಇದೆ. ಆದರೆ ಈ ಸಂದರ್ಭದಲ್ಲಿ ಅಪರಾಧಿಯು ಒಬ್ಬ ಋಷಿ ಮತ್ತು ಬ್ರಾಹ್ಮಣನಾದುದರಿಂದ ಆತನನ್ನು ದಂಡಿಸಿದ್ದು ಹಿಂದೆಂದೂ ಸಂಭವಿಸದಿದ್ದ ಘಟನೆಯಾಗಿತ್ತು. ಭಗವಂತನಿಗೆ ಹೇಗೆ ಯಾರ ಬಗ್ಗೆಯೂ ಅಸೂಯಾಭಾವ ಇಲ್ಲವೋ ಹಾಗೆಯೇ ಭಗವದ್ಭಕ್ತನಿಗೂ ಯಾರ ಬಗ್ಗೆಯೂ ಅಸೂಯಾಭಾವವಿಲ್ಲ. ಪರೀಕ್ಷಿತ ಮಹಾರಾಜನ ವರ್ತನೆಗೆ ಇರುವ ಒಂದೇ ಒಂದು ಸಮರ್ಥನೆ ಎಂದರೆ ಅದು ಭಗವಂತನ ಸಂಕಲ್ಪವಾಗಿತ್ತು ಎನ್ನುವುದು. ಶ್ಲೋಕ 30. ಸತು ಬ್ರಹ್ಮ ಋಷರೆಂಸೆ ಗತಾಸುಮುರಗಂ ವೃಷಾ ವಿನಿರ್ಗಚ್ಚನ್ ಧನಕೋಟ್ಯ ನಿಧಾಯ ಪುರಂ ಆಗತ. ಸಹ ರಾಜನು ತು ಹಾಗಾದರೂ ಬ್ರಾಹ್ಮಣ ಋಷಿಯ ಅಂಸೆ ಭುಜದ ಮೇಲೆ ಗತ ಆಸುಂ ಜೀವವಿಲ್ಲದ ಉರಗಂ ಅವನು ಋಷ ಕೋಪದಿಂದ ವಿನಿರ್ಗಚ್ಚನ್ ಹೊರಟು ಹೋಗುತ್ತಿರುವಾಗ ಧನುಕೋಟ್ಯ ಬಿಲ್ಲಿನ ತುದಿಯಿಂದ ನಿಧಾಯ ಇಟ್ಟು ಪುರಂ ಅರಮನೆಯನ್ನು ಕುರಿತು ಆಗತಃ ಹಿಂದಿರುಗಿದನು. ಅನುವಾದ: ಹಾಗೆ ಅವಮಾನಿತನಾದ ರಾಜನು ಹಿಂದಿರುಗುವಾಗ ಸತ್ತ ಒಂದನ್ನು ತನ್ನ ಬಿಲ್ಲಿನಿಂದ ಎತ್ತಿ ಋಷಿಯ ಭುಜದ ಮೇಲೆ ಹಾಕಿದನು. ಆಮೇಲೆ ತನ್ನ ಅರಮನೆಗೆ ಹಿಂತಿರುಗಿದನು. ಭಾವಾರ್ಥ: ಯಾವತ್ತೂ ಇಂತಹ ಕ್ಷುಲ್ಲಕ ವರ್ತನೆಗಳಲ್ಲಿ ತೊಡಗದೇ ಇದ್ದಂತಹ ರಾಜನು ಋಷಿಗೆ ಹೀಗೆ ಮುಯ್ಯಿ ತೀರಿಸಿದನು. ಭಗವಂತನ ಇಚ್ಛೆಯಿಂದ ರಾಜನು ಹಿಂತಿರುಗುತ್ತಿರುವಾಗ ತನ್ನ ಮುಂದೆ ಒಂದು ಸತ್ತ ಹಾವನ್ನು ಕಂಡನು. ತನಗೆ ತಣ್ಣನೆಯ ಸ್ವಾಗತ ನೀಡಿದ ಋಷಿಗೆ ತಣ್ಣನೆಯ ಪಾರಿತೋಷಿಕವನ್ನೇ ನೀಡಬೇಕೆಂದು ಭಾವಿಸಿ ಅವನು ಸತ್ತ ಹಾವನ್ನು ಋಷಿಯ ಕೊರಳಿಗೆ ಹಾರವಾಗಿ ತೊಡಿಸಿದನು. ಸಾಮಾನ್ಯರ ವಿಷಯದಲ್ಲಿ ಈ ವರ್ತನೆ ಸಹಜ ಎನ್ನಿಸಬಹುದು. ಆದರೆ ಪರೀಕ್ಷಿತ ಮಹಾರಾಜನಂತಹವನು ಒಬ್ಬ ಬ್ರಾಹ್ಮಣ ಋಷಿಯೊಂದಿಗೆ ಹೀಗೆ ನಡೆದುಕೊಂಡದ್ದು ಹಿಂದೆಂದೂ ನಡೆಯದಿದ್ದಂತಹ ಘಟನೆಯಾಗಿತ್ತು. ಭಗವಂತನ ಇಚ್ಛೆಯಿಂದ ಮಾತ್ರ ಇದು ಹೀಗೆ ನಡೆಯಿತು ಎಂದು ಭಾವಿಸಬೇಕು. ಶ್ಲೋಕ 31. ಏಷಂ ಕಿಂ ನಿಭೃತಾಶೇಷ ಕರಣ ಮೀಲಿತ ಈಕ್ಷಣ ಮೃಷಾ ಸಮಾಧಿ ಅಹೋ ಸ್ವಿತ್ ಕಿಂ ನು ಸ್ಯಾತ್ ಕ್ಷತ್ರ ಬಂಧುಭಿ. ಏಷ ಇವನು, ಕಿಂ ಏನು, ನಿಭೃತ ಅಶೇಷ ಧ್ಯಾನದ ಮನಸ್ಥಿತಿಯೋ, ಕರಣ ಇಂದ್ರಿಯಗಳುಳ್ಳವನೋ, ಮೀಲಿತ ಮುಚ್ಚಿದ, ಈಕ್ಷಣ ಕಣ್ಣುಗಳುಳ್ಳವನೋ, ಮೃಷ ಸುಳ್ಳು, ಸಮಾಧಿ ಸ್ಥಿತಿಯಲ್ಲಿ, ಅಹೋ ಉಳಿಯಲು, ಸ್ವಿತ್ ಆಗಿದ್ದರೆ, ಕಿಂ ಅಥವಾ ನು ಆದರೆ, ಸ್ಯಾತ್ ಇರಬಹುದು, ಕ್ಷತ್ರ ಬಂಧುವಿ ಕೆಳವರ್ಗದ ಕ್ಷತ್ರಿಯರಿಂದ. ಅನುವಾದ: ಹಿಂದಿರುಗಿದ ಬಳಿಕ ರಾಜನು ಆ ಋಷಿಯು ಇಂದ್ರಿಯಗಳನ್ನ ಏಕಾಗ್ರಗೊಳಿಸಿ ಕಣ್ಣು ಮುಚ್ಚಿ ನಿಜವಾಗಿ ಧ್ಯಾನಮಗ್ನನಾಗಿದ್ದನೋ ಅಥವಾ ತನಗಿಂತ ಕಡಿಮೆ ಅಂತಸ್ತಿನ ಕ್ಷತ್ರಿಯ ರಾಜನನ್ನು ಸ್ವಾಗತಿಸುವ ಸನ್ನಿವೇಶದಿಂದ ತಪ್ಪಿಸಿಕೊಳ್ಳಲು ಸುಳ್ಳು ಸಮಾಧಿಯನ್ನು ನಟಿಸಿದನೋ ಎಂದು ತನ್ನೊಳಗೆ ವಿಚಾರ ವಿಮರ್ಶೆ ನಡೆಸಿದನು. ಭಾವಾರ್ಥ: ಆಗಿದ್ದ ರಾಜನು ತನ್ನ ವರ್ತನೆಯನ್ನು ತಾನೇ ಮೆಚ್ಚಿಕೊಳ್ಳಲಿಲ್ಲ. ಆ ಋಷಿಯು ನಿಜವಾದ ಸಮಾಧಿ ಸ್ಥಿತಿಯಲ್ಲಿದ್ದನೋ ಅಥವಾ ತನಗಿಂತ ಕೆಳ ವರ್ಣದವನಾದ ಕ್ಷತ್ರಿಯ ರಾಜನನ್ನು ಸ್ವಾಗತಿಸುವ ಸನ್ನಿವೇಶದಿಂದ ತಪ್ಪಿಸಿಕೊಳ್ಳಲು ಹಾಗೆ ನಟಿಸಿದನೋ ಎಂದು ವಿಚಾರ ಮಾಡಿದನು. ಸಾತ್ವಿಕ ವ್ಯಕ್ತಿಯು ಯಾವುದಾದರೂ ತಪ್ಪು ಮಾಡಿದರೆ ಕೂಡಲೇ ಅವನ ಮನಸ್ಸಿನಲ್ಲಿ ಪಶ್ಚಾತ್ತಾಪವು ಮೂಡುತ್ತದೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಮತ್ತು ಶ್ರೀಲ ಜೀವ ಗೋಸ್ವಾಮಿಗಳ ರಾಜನ ವರ್ತನೆಯು ಆತನ ಪೂರ್ವ ಕರ್ಮಗಳ ಫಲವೆಂದು ಭಾವಿಸುವುದಿಲ್ಲ. ರಾಜನು ಭಗವದ್ಧಾಮಕ್ಕೆ ಹಿಂದಿರುಗುವಂತೆ ಮಾಡಲು ಅದು ಭಗವಂತನೇ ಏರ್ಪಡಿಸಿದ್ದ ವ್ಯವಸ್ಥೆಯಾಗಿತ್ತು.
ಶ್ರೀಲ ವಿಶ್ವನಾಥ ಚಕ್ರವರ್ತಿಗಳ ಪ್ರಕಾರ ಅಂತಹ ಯೋಜನೆಯು ಭಗವಂತನ ಇಚ್ಛೆಯಿಂದ ಏರ್ಪಾಡಾಗಿತ್ತು. ಭಗವಂತನ ಇಚ್ಛೆಯಿಂದಲೇ ಆ ಹತಾಶೆಯ ಸನ್ನಿವೇಶವು ನಿರ್ಮಾಣವಾಗಿತ್ತು. ಅಪಕರ್ಮ ಎಂದು ಹೇಳಬಹುದಾದ ರಾಜನ ಕೃತ್ಯದ ಕಾರಣದಿಂದ ಅನನುಭವಿಯಾದ ಕಲಿಯ ಪ್ರಭಾವಕ್ಕೆ ಒಳಗಾದ ಬ್ರಾಹ್ಮಣ ಕುಮಾರನು ರಾಜನನ್ನು ಶಪಿಸಬೇಕು ಮತ್ತು ಅವನು ಶಾಶ್ವತವಾಗಿ ತನ್ನ ಮನೆ ಮಠಗಳನ್ನು ಬಿಟ್ಟು ಹೊರಡಬೇಕು ಎಂಬುದು ಭಗವಂತನ ಯೋಜನೆಯಾಗಿತ್ತು. ರಾಜನು ಈ ಶುಕಮುನಿಗಳ ಸಂಸರ್ಗದಿಂದ ಗ್ರಂಥ ರೂಪದ ಭಗವದ್ ಅವತಾರವೆಂದು ಪರಿಗಣಿತವಾದ ಮಹತ್ತರವಾದ ಶ್ರೀಮದ್ ಭಾಗವತ ಪ್ರವಚನಕ್ಕೆ ಅವಕಾಶ ಕಲ್ಪಿಸಬೇಕು ಎಂಬುದೇ ಆ ಯೋಜನೆಯಾಗಿತ್ತು. ರಜಭೂಮಿಯ ಆಧ್ಯಾತ್ಮಿಕ ಗೋಪಕನ್ಯೆಯರೊಂದಿಗೆ ನಡೆಸಿದ ರಾಸಲೀಲೆಯಂತಹ ಭಗವಂತನ ದಿವ್ಯ ಲೀಲೆಗಳ ಚಿತ್ತಾಕರ್ಷಕ ನಿರೂಪಣೆಯನ್ನ ಭಗವಂತನ ಈ ಗ್ರಂಥಾವತಾರವು ನೀಡುತ್ತದೆ. ವಿಶಿಷ್ಟವಾದ ಈ ಭಗವಂತನ ಲೀಲೆಯು ವಿಶೇಷ ಮಹತ್ವವನ್ನು ಹೊಂದಿದೆ, ಏಕೆಂದರೆ ಭಗವಂತನ ಈ ವಿಶಿಷ್ಟ ಲೀಲೆಯನ್ನು ಸರಿಯಾಗಿ ತಿಳಿದುಕೊಂಡವನು ಐಹಿಕವಾದ ಲೈಂಗಿಕ ಇಚ್ಛೆಯಿಂದ ಖಂಡಿತವಾಗಿ ಹಿಂದೆ ಸರಿದು ಭಗವಂತನ ಮಹೋನ್ನತ ದಿವ್ಯ ಭಕ್ತಿ ಸೇವಾ ಪಥದಲ್ಲಿ ನೆಲೆಗೊಳ್ಳುತ್ತಾನೆ. ಶುದ್ಧ ಭಕ್ತನ ಐಹಿಕ ನಿರಾಶೆಯು ಅವನನ್ನ ದಿವ್ಯವಾದ ಉನ್ನತ ಸ್ಥಾನಕ್ಕೇರಿಸಲು ಉದ್ದೇಶಿತವಾಗಿರುತ್ತದೆ. ದಾಯಾದಿಗಳ ಕುತಂತ್ರದಿಂದ ಅರ್ಜುನನ ಮತ್ತಿತರ ಪಾಂಡವರಿಗೆ ಉಂಟಾದ ನಿರಾಶ ಭಾವವೇ ಶ್ರೀಕೃಷ್ಣನು ಕುರುಕ್ಷೇತ್ರ ಯುದ್ಧ ಹೂಡಲು ನಾಂದಿಯಾಯಿತು. ಭಗವಂತನ ಶಬ್ದ ಪ್ರತಿನಿಧಿಯಾದ ಭಗವದ್ಗೀತೆಯ ಅವತಾರ ಆಗಬೇಕೆಂಬುದೇ ಇದರ ಉದ್ದೇಶ. ಅದೇ ರೀತಿಯಲ್ಲಿ ಪರೀಕ್ಷಿತ ಮಹಾರಾಜನನ್ನು ಒಂದು ವಿಷಮ ಪರಿಸ್ಥಿತಿಗೆ ದೂಡುವ ಮೂಲಕ ಶ್ರೀಮದ್ ಭಾಗವತದ ಅವತಾರವು ಭಗವಂತನ ಇಚ್ಛೆಯ ಮೇರೆಗೆ ಸಂಭವಿಸಿತು. ಹಸಿವು ಬಾಯಾರಿಕೆಗಳಿಂದ ರಾಜನು ತ್ರಸ್ತನಾಗಿದ್ದನು ಎಂಬುದು ಕೇವಲ ಒಂದು ನೆಪ, ಏಕೆಂದರೆ ಈ ರಾಜನು ತಾಯಿಯ ಗರ್ಭದಲ್ಲಿದ್ದಾಗಲೇ ಸಾಕಷ್ಟು ಬಾಧೆಗಳನ್ನು ಸಹಿಸಿದವನಾಗಿದ್ದನು. ಅಶ್ವತ್ಥಾಮನ ಬ್ರಹ್ಮಾಸ್ತ್ರದ ಜ್ವಲಂತ ಶಾಖದಿಂದ ಕೂಡ ಅವನು ವಿಚಲಿತನಾಗಿರಲಿಲ್ಲ. ಆದ್ದರಿಂದ ರಾಜನ ತ್ರಸ್ತ ಸ್ಥಿತಿಯು ಖಂಡಿತವಾಗಿ ಅಪೂರ್ವವಾದುದಾಗಿತ್ತು. ಪರೀಕ್ಷಿತ ಮಹಾರಾಜನಂತಹ ಭಕ್ತರು ಅಂತಹ ಬಾಧೆಗಳನ್ನು ಭಗವದ್ ಇಚ್ಛೆಯಿಂದ ಸಹಿಸುವ ಸಾಮರ್ಥ್ಯವುಳ್ಳವರಾಗಿರುತ್ತಾರೆ. ಅವರು ಎಂದೂ ವಿಚಲಿತರಾಗುವುದಿಲ್ಲ. ಆದುದರಿಂದ ಈ ಸನ್ನಿವೇಶವು ಭಗವಂತನ ಯೋಜನೆಯಾಗಿತ್ತು. ಶ್ಲೋಕ 32. ತಸ್ಯ ಪುತ್ರೋತಿ ತೇಜಸ್ವಿ ವಿಹರನ್ ಬಾಲಕೋರ್ಬಕೈ ರಾಜಾಗ್ನಂ ಪ್ರಾಪಿತಂ ತಾತಂ ಶ್ರುತ್ವಾ ತತ್ರೇದ ಅಬ್ರವೀತ್. ತಸ್ಯ ಅವನ ಋಷಿಯ ಪುತ್ರ ಮಗನು ಅತಿ ಹೆಚ್ಚಾದ ತೇಜಸ್ವಿ ಶಕ್ತಿಯುತನಾದ ವಿಹರನ್ ಆಡುತ್ತಿರುವ ಬಾಲಕ ಹುಡುಗರ ಸಂಗಡ ಆರ್ಬಕೈ ಬಾಲಿಶ ಸ್ವಭಾವದವರಾದ ರಾಜ್ಞ ದೊರೆಯಿಂದ ಸಂಕಟ ಪ್ರಾಪಿತಂ ಉಂಟಾದುದನ್ನು ತಾತಂ ತಂದೆಗೆ ಶ್ರುತ್ವ ಕೇಳಿ ತತ್ರ ಆಗ ಅಲ್ಲಿಯೇ ಇದಂ ಈ ಮಾತನ್ನು ಅಬ್ರವೀತ್ ನುಡಿದನು. ಬ್ರಾಹ್ಮಣ ಅನುವಾದ. ಬ್ರಾಹ್ಮಣ ಕುಮಾರನು ತುಂಬಾ ತೇಜಸ್ವಿಯೂ ಆದ ಮಗನೊಬ್ಬನು ಆ ಋಷಿಗೆ ಇದ್ದನು. ಆ ಹುಡುಗನು ಅನನುಭವಿಗಳಾದ ಇತರ ಹುಡುಗರೊಂದಿಗೆ ಆಟವಾಡುತ್ತಿರುವಾಗ ರಾಜನಿಂದ ತನ್ನ ತಂದೆಗೆ ಉಂಟಾದ ಬಾಧೆಯನ್ನು ತಿಳಿದು ತತ್ಕ್ಷಣವೇ ಹೀಗೆ ನುಡಿದನು. ಭಾವಾರ್ಥ. ಪರೀಕ್ಷಿತ ಮಹಾರಾಜನ ಒಳ್ಳೆಯ ಆಡಳಿತವೇ ಕಾರಣವಾಗಿ ತನ್ನ ಓರಗೆಯ ಕಿರುಹರೆಯದ ಇತರ ಅನನುಭವಿ ಬಾಲಕರೊಂದಿಗೆ ಆಟವಾಡುತ್ತಿದ್ದ ಆ ಹುಡುಗ ಕೂಡ ಪ್ರೌಢ ಬ್ರಾಹ್ಮಣನಷ್ಟು ಬಲಶಾಲಿಯಾಗಿದ್ದನು. ಆ ಹುಡುಗನ ಹೆಸರು ಶೃಂಗಿ. ಆ ವಯಸ್ಸಿನಲ್ಲೇ ಬ್ರಾಹ್ಮಣನಾಗಿ ಅಷ್ಟು ಸಮರ್ಥನಾಗಲು ಅವನು ಬ್ರಹ್ಮಚರ್ಯ ವ್ರತದಲ್ಲಿ ತನ್ನ ತಂದೆಯಿಂದ ಒಳ್ಳೆಯ ಶಿಕ್ಷಣವನ್ನು ಪಡೆದಿದ್ದನು. ಆದುದರಿಂದ ಅವನು ಆ ವಯಸ್ಸಿನಲ್ಲಿಯೇ ಶಕ್ತಿಶಾಲಿಯಾದ ಬ್ರಾಹ್ಮಣನಾಗಿದ್ದನು. ಆದರೆ 4 ಆಶ್ರಮಗಳ ಸಾಂಸ್ಕೃತಿಕ ಪರಂಪರೆಯನ್ನು ಹಾಳು ಮಾಡಲು ಕಲಿಗಾಲವು ಅವಕಾಶವನ್ನು ಕಾಯುತ್ತಿತ್ತು. ಈ ಅನನುಭವಿ ಬಾಲಕನು ವೈದಿಕ ಸಂಸ್ಕೃತಿಯ ಕ್ಷೇತ್ರದಲ್ಲಿ ಪ್ರವೇಶ ಮಾಡಲು ಕಲಿಯುಗಕ್ಕೆ ಅವಕಾಶ ಕಲ್ಪಿಸಿಕೊಟ್ಟನು. ಕೆಳವರ್ಣಗಳ ಬಗ್ಗೆ ತಿರಸ್ಕಾರವು ಕಲಿ ಪ್ರಭಾವದಿಂದ ಈ ಬ್ರಾಹ್ಮಣ ಕುಮಾರನ ಮೂಲಕ ಪ್ರಾರಂಭವಾಯಿತು. ದಿನೇ ದಿನೇ ಸಾಂಸ್ಕೃತಿಕ ಜೀವನವು ಕುಸಿಯತೊಡಗಿತು. ಬ್ರಾಹ್ಮಣೀಯ ಅನ್ಯಾಯಕ್ಕೆ ಪರೀಕ್ಷಿತ ಮಹಾರಾಜನೇ ಮೊದಲ ಬಲಿ ಎನ್ನಬಹುದು.
ಹೀಗೆ ಕಲಿಯ ವಿರುದ್ಧ ರಾಜನು ನೀಡುತ್ತಿದ್ದ ರಕ್ಷೆಯು ದುರ್ಬಲವಾಯಿತು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्रील प्रभुपाद की जय, गुरु महाराज की जय। निताई गौर सत्यानाथ प्रेमानंदे हरि हरि बोल। हरे कृष्ण। ಧನ್ಯವಾದಗಳು ಮಾತಾಜೀಸ್।